ವೀಕ್ಷಕರೇ ನಮಸ್ಕಾರ. ಸುದ್ದಿಗೊಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು RA ಲೋಹಾನಿ. ಎಂದಿನಂತೆ ವಿಚಾರ ವಿಮರ್ಶೆ ಚರ್ಚೆಗೆ ಒಳಪಡುವ ಸುದ್ದಿಗಳನ್ನು ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇವತ್ತು ಕೂಡ ಅಂಥದ್ದೇ ರಾಜಕೀಯ ವಿಷಯ ಆಗಿರೋದ್ರಿಂದ ಚುನಾವಣೆ ಹತ್ತಿರ ಬರ್ತಾ ಇದೆ, ಚುನಾವಣೆಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಅದರಿಂದ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾನು ಇವತ್ತು ಚರ್ಚೆಗೆ ಆಯ್ದುಕೊಂಡಿದ್ದೇನೆ. ಸೊ ಈ ವಿಷಯದಲ್ಲಿ ವಿಮರ್ಶಕರಾಗಿ ನನ್ನ ಜೊತೆ ಇದ್ದಾರೆ MG ಹೆಗಡೆ ಅವರು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸೊ MG ಹೆಗಡೆ ಬಗ್ಗೆ ಹೇಳೋದಾದರೆ, ಒಂದು ಹಂತದಲ್ಲಿ ರಾಜಕೀಯವನ್ನು ಮುಗಿಸಿ ಈಗ ಅನುಭವಿ ಸ್ಥಾನದಲ್ಲಿ ಕೂತಂಥವ್ರು. ನಿಮಗೆ ನಾವು ಈ ವಿಷಯದಲ್ಲಿ ನಾವು ಇವತ್ತು ರಾಜಕೀಯದ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಕೆಲವು ಟಿಕೆಟ್ ಆಕಾಂಕ್ಷಿಗಳು ಇವತ್ತು ಬಹಳ ಗಡಿಬಿಡಿಯಲ್ಲಿದ್ದಾರೆ. ರಾಜಕಾರಣಿಗಳು ಇಲ್ಲಿಂದ ಬೆಂಗಳೂರಿಗೂ, ಬೆಂಗಳೂರಿಂದ ದೆಹಲಿಗೂ ಅಲ್ಲೆಲ್ಲ ಓಡಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಚುನಾವಣಾ ಆಯೋಗ ಕೂಡ ಅಷ್ಟೇ ಗಡಿಬಿಡಿಲಿದೆ. ಅಂದರೆ ಅವರಿಗೂ ಕೂಡ ಈ ಭ್ರಷ್ಟಾಚಾರ ಮತ್ತು ಈ ಮತದಾರನ ಓಲೈಕೆ ಇದೆಲ್ಲ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ವಿಷಯದಲ್ಲಿ ನಾವು ಮಾತಾಡೋದಾದರೆ, ಹಣದ ದುರ್ಬಳಕೆಯನ್ನು ತಡೆಯಲಿಕ್ಕೆ ನಾವು ಹದ್ದಿನ ಕಣ್ಣನ್ನು ಇಟ್ಟಿದ್ದೇವೆ ಅಂತ ಮಾಧ್ಯಮಗೋಷ್ಠಿಗಳಲ್ಲೆಲ್ಲ ಮತ್ತು ಚುನಾವಣಾ ಆಯುಕ್ತ ಓಂ ಪ್ರಕಾಶ್ ರಾವತ್ ಅವರು ಆಗಾಗ ಹೇಳ್ತಾ ಇರ್ತಾರೆ. ಅವರಿಗೆ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತೆ. ಅವ್ರು ಹೇಳ್ತಾ ಇದ್ದಾರೆ, ಮೊಬೈಲ್ ಆ್ಯಪ್ ಮೂಲಕ ಅಕ್ರಮ ಹಣ ವರ್ಗಾವಣೆ ತಡೆಯುವುದು ನಮ್ಮ ಮುಂದಿರುವ ದೊಡ್ಡ ಸವಾಲು ಅಂತ ಹೇಳ್ತಾ ಇದ್ದಾರೆ. ಡಿಜಿಟಲ್ ಪೇಮೆಂಟ್ ಮತ್ತು ಆ್ಯಪ್ ಆಧಾರಿತ ಹಣ ಸಂದಾಯ ಪತ್ತೆ ಹಚ್ಚುವುದು ಕಷ್ಟ, ಆದರೂ ಆಯೋಗ ಪ್ರಯತ್ನ ನಿಲ್ಲಿಸಿಲ್ಲ. ಮತದಾರರು ಈ ಬಗ್ಗೆ ಜಾಗೃತರಾಗಿ ಮಾಹಿತಿ ನೀಡಬೇಕು ಎಂದು ಮಾಧ್ಯಮಗಳಲ್ಲಿ ಅವರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಅಗತ್ಯವಾದ ಎಲ್ಲ ಕ್ರಮಗಳನ್ನು ಆಯೋಗ ಕೈಗೊಳ್ಳಲಿದೆ. ಹಣ ದುರ್ಬಳಕೆ ಕಡಿವಾಣ ಹಾಕಲು ವಿಶೇಷ ನಿಗಾ ವಹಿಸಲಿದೆ ಅಂತ ಓಂ ಪ್ರಕಾಶ್ ರಾವತ್ ಅವರು ಹೇಳ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಸರ್ಕಾರದ ಉನ್ನತ ಅಧಿಕಾರಿಗಳ ಜೊತೆ ಚುನಾವಣಾ ಸಿದ್ಧತೆ ಕುರಿತಂತೆ ಪರಾಮರ್ಶೆ ನಡೆಸಲಾಗಿದೆ. ಚುನಾವಣೆ ವೆಚ್ಚದ ಬಗ್ಗೆ ನಿಗಾ ವಹಿಸಲು 136 ವೆಚ್ಚ ವೀಕ್ಷಕರನ್ನು ನೇಮಕ ಮಾಡಲಾಗಿದೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೂಡ ವೆಚ್ಚದ ಮೇಲೆ ಕಣ್ಣಿಡಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಹಣ, ಮದ್ಯ, ಮಾದಕ ವಸ್ತು ಸಾಗಣೆ ಬಗ್ಗೆ ಗಮನ ಹರಿಸಲು ವಿಧಾನಸಭಾ ಕ್ಷೇತ್ರ ತಲಾ 6ರಂತೆ 1344 ಸಂಚಾರ ದಳ, 1255 ಕಣ್ಗಾವಲು ತಂಡಗಳನ್ನು ರಚಿಸಲಾಗಿದೆ. ಈ ತಂಡಗಳ ವಾಹನಗಳಿಗೆ GPS ಅಳವಡಿಸಲಾಗಿದೆ ಅಂತ ಮಾಹಿತಿ ನೀಡ್ತಾ ಇದ್ದಾರೆ. ಬ್ಯಾಂಕ್ಗಳಲ್ಲೂ ಹಣ ವರ್ಗಾವಣೆ ಬಗ್ಗೆ ನಿಗಾ ವಹಿಸಲು ಅನುಮಾನಾಸ್ಪದ ಹಣ ವರ್ಗಾವಣೆ ಪರಿಶೀಲನೆ ವ್ಯವಸ್ಥೆ ಮಾಡಲಾಗಿದೆ. ಹಣ ದುರ್ಬಳಕೆ ಮಾಹಿತಿ ಪಡೆಯಲು ಆದಾಯ ತೆರಿಗೆ ಇಲಾಖೆ ತನ್ನದೇ ಆದ ಸಹಾಯವಾಣಿ ಸ್ಥಾಪಿಸಿದೆ. ಚುನಾವಣಾ ಆಯೋಗ ದಿನದ 24 ಗಂಟೆ ದೂರುಗಳನ್ನು ಸ್ವೀಕರಿಸುವ ವ್ಯವಸ್ಥೆ ಕೈಗೊಂಡಿದೆ ಅಂತ ಮುಖ್ಯ ಚುನಾವಣಾ ಆಯುಕ್ತ ಓಂ ಪ್ರಕಾಶ್ ರಾವತ್ ಅವರು ಹೇಳಿದ್ದಾರೆ. ಹಣ ಸಾಗಣೆ ಬಗ್ಗೆ ನಿಗಾ ವಹಿಸಲು IT ಇಲಾಖೆ ವಿಮಾನ ನಿಲ್ದಾಣಗಳಲ್ಲಿ ಗುಪ್ತಚರ ವಿಭಾಗ ಸ್ಥಾಪಿಸಿದೆ. ರೈಲಿನ ಮೂಲಕ ಹಣ ಸಾಗಣೆಗೆ ರೈಲ್ವೆ ನಿರೀಕ್ಷಣಾ ದಳ ನಿಗಾ ವಹಿಸಿದೆ. ಮದ್ಯ ಹಂಚುವುದನ್ನು ತಡೆಯಲು ಅಬಕಾರಿ ಇಲಾಖೆ ಸೂಚನೆ ನೀಡಲಾಗಿದೆ. ಮತದಾರರಿಗೆ ವಸ್ತುಗಳನ್ನು ಹಂಚುವುದನ್ನು ಪತ್ತೆ ಹಚ್ಚಲು ವಾಣಿಜ್ಯ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡ 200 ಸಂಚಾರ ದಳಗಳನ್ನು ಸ್ಥಾಪಿಸಲಾಗಿದೆ. 150 ಮಂದಿಯನ್ನು ಒಳಗೊಂಡ CRPF ಕಂಪನಿ ಈಗಾಗಲೇ ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ವಿದ್ಯುನ್ಮಾನ ಮತಯಂತ್ರಗಳ ನಿರ್ವಹಣೆಯ ಬಗ್ಗೆ ಆಯೋಗ ಈಗಾಗಲೇ ಸ್ಪಷ್ಟ ಸೂಚನೆ ನೀಡಿದೆ. ಹಾಗೆ ರಾಯಚೂರಿನಲ್ಲಿ VVPATನಲ್ಲಿ ದೋಷ ಕಂಡುಬಂದಿದ್ದು ನಿಜ, ಯಂತ್ರಗಳಲ್ಲಿ ದೋಷ ಸಹಜ, ಅದನ್ನು ಸರಿಪಡಿಸಬಹುದು ಅಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಇಲ್ಲಿ ಮತ್ತೊಂದು ವಿಷಯವನ್ನು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. BJP ಕೈಗೊಂಡಿರುವ ಮುಷ್ಟಿ ಧಾನ್ಯ ಅಭಿಯಾನ, ಸಾಮೂಹಿಕ ಭೋಜನದ ಬಗ್ಗೆ ಈವರೆಗೆ ದೂರು ಬಂದಿಲ್ಲ, ಆದರೂ ಇದು ನೀತಿ ಸಂಹಿತೆಯ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂಬುದನ್ನು ನಾವು ಪರಿಶೀಲಿಸುತ್ತಾ ಇದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ನೀತಿ ಸಂಹಿತೆ ವಿಷಯದಲ್ಲಿ ಅವರು ಬಹಳಷ್ಟು, ಅಂದರೆ ಮುಖ್ಯವಾಗಿ ಹಣದ ವಿಷಯದಲ್ಲಿ ಆಯೋಗ ಅಂದರೆ ಮಾಹಿತಿ ಯಾಕೆ ಶೇಷನ್ ಅವರು ಆಯೋಗ ಚುನಾವಣೆ ಒಂದು ಮುಖ್ಯ ಆಯುಕ್ತರಾಗಿದ್ದಾಗ ಆಯೋಗ ಇದೆ ಅಂತ ಜನರಿಗೆ ಗೊತ್ತಾಯ್ತು. ಅದು ಒಂದು ಫುಲ್ ಎಗ್ ಆಮ್ಲೆಟ್, ಈಗ ಇರೋದು ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಇವತ್ತಿನ ಚುನಾವಣೆ ಆಯೋಗ. ನನ್ನ ವಿಶ್ಲೇಷಣೆ ನೋಡಿ, ಇದೆಲ್ಲ ಮಾಡೋದಿಲ್ವಾ? ಮಾಡ್ತಾರೆ. ವಾಟ್ ಈಸ್ ದ ರಿಸಲ್ಟ್? ಎಷ್ಟು ಜನ ಒಳಗೋಗ್ತಾರೆ, ಏನು ಕ್ರಿಮಿನಲ್ ಕೇಸ್ಗಳಾಗ್ತದೆ, ಏನಾದರೂ ಒಂದಾದರೂ ಜನಪ್ರತಿನಿಧಿಗಳನ್ನು ಕಿತ್ತು ಬಿಸಾಡ್ಲಿಕ್ಕೆ ಆಗ್ತದಾ? ಚುನಾವಣೆ ನೋಡಿ, ನಮಗೆ ಆಗಾಗ ಅವರು ಇಲ್ಲಿ ಇಷ್ಟು 60 ಲಕ್ಷ ಸಿಕ್ಕಿತ್ತು, ಇಲ್ಲಿ 70 ಲಕ್ಷ ಸಿಕ್ಕಿತ್ತು, ಇಲ್ಲಿ ಕೋಟಿ ಸಿಕ್ಕಿತ್ತು ಅಂತ ಲೆಕ್ಕ ಕೊಡ್ತಾರೆ. ಇದು ಈ ಕೋಟಿ ಸಿಕ್ಕಿದ ನಂತರ ಯಾರ್ದು ಅನ್ನೋದು ಕನ್ಫರ್ಮ್ ಆಗಬೇಕಲ್ಲ. ಬೇಸಿಕ್ ನಿಯಂತ್ರಣದ ಒಂದು ಎಕ್ಸಿಕ್ಯೂಷನ್ ಮಾತ್ರ ಆಗ್ತಾ ಇರೋದು. ಅರ್ಥಾತ್ 100% ಅವರಿಗೆ ಅದನ್ನು ಅನುಷ್ಠಾನ ತರುವಂಥದ್ದು ತಾಕತ್ತಿದೆಯೋ ಅಥವಾ ಇದ್ದ ತಾಕತ್ತನ್ನು ಉಪಯೋಗಿಸ್ತಾ ಇಲ್ಲೋ ನಂಗೆ ಗೊತ್ತಿಲ್ಲ. ಶೇಷನ್ ಅವರನ್ನು ವಿಶ್ಲೇಷಣೆ ಮಾಡುವಾಗ ತಾಕತ್ತಿದೆ, ಆದರೆ ಅದನ್ನು ಉಪಯೋಗಿಸ್ತಾ ಇಲ್ಲ ಅಂತ ಕಂಪೇರ್ ಮಾಡಿದ್ರೆ. ಎನ್ ಶೇಷನ್ ರವರು ನಾನು ಅಂದರೆ ಅವರು ಕೂಡ ಸ್ಟ್ರಿಕ್ಟ್ ಆಗಿ ಕೆಲಸ ಕೊಂಡು ಅವರು ಏನು ಹಾದಿ ಹಾಕಿ ನಾನೊಂದು ಹೇಳ್ತೇನೆ. ಒಂದು
ಚುನಾವಣಾ ಅಭ್ಯರ್ಥಿಗಳಿಗೆ 28 ಲಕ್ಷ, ದೊಡ್ಡ ಹಾಸ್ಯಾಸ್ಪದ ಅದು. ಆಯಿತಾ? ಒಂದು MLA ಕ್ಷೇತ್ರಕ್ಕೆ 200ರಿಂದ 250 ಬೂತ್ ಇದೆ. ಮಂಗಳೂರಲ್ಲಿ 236, 200 ಚಿಲ್ಲರೆ ಎಷ್ಟೇ ಇದೆ, 250, ಸರಾಸರಿ 250 ಬೂತ್ ಇರ್ತದೆ ಅಂತ ಅಲ್ವಾ? ಒಂದು ಬೂತಿಗೆ ಅಕ್ರಮ ಅಂತಲ್ಲ, ಆ ಕಾರ್ಯಕರ್ತರಿಗೆ ಕೆಲಸ ಮಾಡ್ಲಿಕ್ಕೆ ದುಡ್ಡು ಕೊಡ್ಬೇಕು ತಾನೆ. ಅವರಿಗೆ ಓಡಾಡ್ಲಿಕ್ಕೆ ಒಂದು ಬೂತ್ ನಲ್ಲಿ 3 ಜನ ಕೂತ್ಕೊಳ್ತಾರೆ, ಕನಿಷ್ಠ 3 ಜನ. ಅದಲ್ಲ, ಮನೆ ಮನೆಗೆ ಹೋಗುದು, ಚೀಟಿ ಕೊಡುದು, ಅವ್ರಿಗೆ ಪಾಪ ಊಟ ತಿಂಡಿ ಕಾಫಿ, ಓಡಾಡ್ಲಿಕ್ಕೆ ಬಸ್ ಚಾರ್ಜ್, ರಿಕ್ಷಾ ಚಾರ್ಜ್ ಅದೆಲ್ಲ ಕೊಡ್ಬೇಕು ತಾನೆ. ನೀವು ಆ ಒಂದು ಬೂತಿಗೆ ಖಾಲಿ ಒಂದು 5ರಿಂದ 10 ಸಾವಿರ ಖರ್ಚಾದರೂ ಎಷ್ಟಾಯಿತು? 236 ಬೂತಿಗೆ ಆಯಿತಾ? ಇದ್ರ ಜೊತೆಗೆ ನಿಮ್ಮ ಮಾಧ್ಯಮದಲ್ಲಿ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಗಳು, ನಿಮಗೆ ನಾನು ಅದನ್ನೇ ಹೇಳೋದಿಲ್ಲ. ಒಂದೊಂದು ನ್ಯೂಸ್ ಪೇಪರ್ನ ಆ್ಯಡಿನ ಕಾಸ್ಟ್ ಎಷ್ಟು, ಟಿ ವಿಗಳ ಕಾಸ್ಟ್ ಎಷ್ಟು ಅಂತ ಎಲ್ರಿಗೂ ಗೊತ್ತಿದೆ, ಹೌದಾ? ಅದ್ರ ಜೊತೆಗೆ ಇವರೊಟ್ಟಿಗಿರುವಂಥ ವೆಹಿಕಲ್ಸ್, ಒಂದು ವೆಹಿಕಲ್ಸಿಗೆ ಇಷ್ಟು ಅಂತ ಚಾರ್ಜ್ ಫಿಕ್ಸ್ ಆಗಿದೆ. ಇವರ ಮೆರವಣಿಗೆ ಒಂದು ಸಭೆ ಆದರೆ ಎಷ್ಟು ಸಭೆಗಳಾಗ್ತದೆ ಅಲ್ವಾ? ಇದೆಲ್ಲ ಹಾಕುವಾಗ 28 ಲಕ್ಷಕ್ಕೆ ನಿಲ್ತದೆ ಸ್ವಾಮಿ. ನೀವು ಕೊಟ್ಟ ಲೆಕ್ಕ 25 ಲಕ್ಷ ಬೂತ್ಗಳಿಗೆ ಅಲ್ಲೇ ಹೋಯ್ತು. ಸೊ ಇಟ್ ಈಸ್ ಇಂಪ್ರಾಕ್ಟಿಕಲ್ ಮತ್ತು ಒಂದು ಹಾಸ್ಯಾಸ್ಪದವಾದಂಥ ಫಿಗರ್. ಕನಿಷ್ಠ 1 ಕೋಟಿ ಆದರೂ ಬೇಕು ಅನ್ನೋದ ಅಲ್ಲ, 28 ಲಕ್ಷವೇ ಅಂತ ನೀವು ಇಟ್ಕೊಂಡಿದ್ದಿದ್ರೆ ನಂದೇನು ಆಕ್ಷೇಪ ಇಲ್ಲ. ನಿಮ್ಮ ಹತ್ರ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಉಂಟು 28 ಲಕ್ಷ ಖರ್ಚನ್ನು ಮಾಡಿಸ್ಲಿಕ್ಕೆ? ಆಗೋದಿಲ್ಲಲ್ಲ. ಹಾಗಾಗಿ ಅವ ಅನ್ಯ ಮಾರ್ಗದಲ್ಲಿ ಮಾಡ್ತಾನೆ. ಒಂದು ಎರಡನೇ, ನೇರವಾಗಿ ಅವನಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಅಡ್ಡದಾರಿಗಳನ್ನು ಬೇಕಾದ್ರೆ ಪೇಟಿಎಂ, ATM ಹೇಳಿದ್ರಲ್ಲ ನೀವು, ಬೇರೆ ಬೇರೆ ದಾರಿಯಲ್ಲಿ ಮಾಡ್ತಾರೆ. ಒಂದು. ಎರಡನೇದು ಅಕ್ರಮ ಸಕ್ರಮ ಯಾವುದು? ಇದರಲ್ಲಿ ನಿಜವಾದ ಖರ್ಚನ್ನು ಮಾಡುವಂಥದ್ದು ಸಕ್ರಮ. ಓಟಿಗೋಸ್ಕರ ದುಡ್ಡು ಹಂಚೋದು, ಸೀರೆ ಹಂಚೋದು ಅಕ್ರಮ. ಇದು ಕ್ಲೀನ್ ಆಗಬೇಕು. ಇಲ್ಲಿ ಏನಾಗಿದೆ ಅಂದರೆ ಚುನಾವಣಾ ಆಯೋಗ ಈ ಅಕ್ರಮ ಸಕ್ರಮದ ನಡುವೆ ಒಂದು ಲೈನ್ ಆಫ್ ಇದನ್ನು ಎಳಿಬೇಕು. ಇನ್ನು ಎಳೀಲಿಲ್ಲ. ಹೌದು ನೋಡಿ, ಖರ್ಚು ಎಷ್ಟಾದರೂ ಮಾಡಲಿ ಅಂದರೆ ಎಷ್ಟಾದರೂ ಮಾಡಲಿ ಅಂದರೆ ಹಾಗೆಲ್ಲ ಖರ್ಚು ಮಾಡೋದು ಅದು ಮಾಡಲೇಬೇಕಾಗ್ತದೆ. ಗಾಡಿಯಲ್ಲಿ ಹೋಗೋ ಪೆಟ್ರೋಲ್ ಹಾಕ್ಲೇಬೇಕಾ? ಸಭೆ ಮಾಡುವಾಗ ಮೈಕಿ ಕೊಡಲೇಬೇಕಾ? ಆ ಖರ್ಚು. ಇಲ್ಲಿ ಅಕ್ರಮಗಳು ಯಾವುದು? ಇದನ್ನು ಮಾಡ್ತಾರೆ, ಬ್ಯಾನರ್ ಹಾಕಿ ತೆಗಿತಾರೆ, ಗಾಡಿ ಚೆಕಿಂಗ್ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ಹಾಫ್ ಬಾಯ್ಲ್ಡ್ ಎಗ್ ಅಂತ ಹೇಳಿದ್ದು ನಾನು. ಈ ಅಕ್ರಮ ಏನು ಮಾಡೋದು? ರಾತ್ರಿ ಹಂಚೋದು, ಪೇಟಿಎಮ್ಮಲ್ಲಿ ಹಂಚೋದಾ, ATMಲ್ಲಿ ಹಂಚೋದಾ, ಏನೋ ಒಂದು ಹಂಚೋದಾ, ಮಠಗಳಿಗೆ ಕೊಡೋದಾ, ಚರ್ಚೆ ಕೊಡೋದಾ? ಡಿಜಿಟಲ್ ಬಂದಿರೋದು ಬಹಳ ಅನುಕೂಲ ಆಗಿದೆ ಅಂತ. ಹೌದಾ? ಇದನ್ನು ತಡಿಲಿಕ್ಕೆ ಅವ್ರಿಗೆ ಆಗ್ತಾ ಇದೆಯೋ ಆಗ್ತಾ ಇಲ್ವೋ, ಯಾಕೆ ಅದು ಅವರಿಗೆ ಬಿಟ್ಟದ್ದು. ಬಟ್ ಡಿಮಾನಿಟೈಸೇಷನ್ ಆದ ಮೇಲೆ ನಾವೆಲ್ಲ ನಾನು ಅಂದುಕೊಂಡಿದ್ದೆ ಕಪ್ಪು ಹಣ ಎಲ್ಲ ಖಾಲಿ ಆಯಿತು ಅಂತ. ಬಹುಶಃ ನಿಮ್ಮ ಟಿವಿಯಲ್ಲಿ ಕೂತ್ಕೊಂಡು ಆ ಮಾತು ಹೇಳಿದ್ದೆ. ಈಗ ಆ ಮಾತು ವಾಪಸ್ ತಗೊಳ್ಬೇಕು ನಾವು. ಇವತ್ತಿನ ಡೇಟಿಗೆ ಒಂದು ಬಿಸ್ನೆಸ್ ಕಂಪನಿಯವರು ಹೇಳ್ತಾರೆ, ಈ ದೇಶದಲ್ಲಿ 2.80 ಲಕ್ಷ ಕೋಟಿ ಬ್ಲ್ಯಾಕ್ ಮನಿ ಬಂದಿದೆ ಪುನಃ ಉಂಟು. ಅಂದರೆ ನೀವು ಬ್ಲ್ಯಾಕ್ ಮನಿ ಬಂದರೆ ಈಗ ಡಿಮಾನಿಟೈಸೇಷನ್ ಆದ ಕೂಡಲೇ ನಾವು ಅಂದರೆ ಅಕ್ರಮ ಹಣಗಳು ಮನೆಯಲ್ಲಿರ್ತವೆ ಅಂತ ನಮಗೆ ಲೆಕ್ಕ ಸಿಕ್ಕಿತ್ತು. ಆದರೆ 98% ಹಣ ಬ್ಯಾಂಕಿಗೆ ಜಮೆ ಆಗಿದೆ ಅಂತ ಆದರೆ ಅಲ್ಲಿ ನಿಮ್ಮ ಇದರಲ್ಲಿ ಕಪ್ಪು ಹಣ ಎಲ್ಲಿ ಬಂತು? ಕಪ್ಪು ಹಣ ಎಲ್ಲಿ ಹುಡುಕಿದ್ರಿ ನೀವು ಅಂತ. ಹಾಗಾಗಿ ಆ ಹಣ ಇವತ್ತು ಚಲಾವಣೆ ಆಗ್ತದೆ. ಮತ್ತೆ ಕಪ್ಪು ಹಣ ಮಾಡುವವರು ಕ್ಯಾಶ್ ಲೆಕ್ಕದಲ್ಲಿ ಇಟ್ಟಿರಲಿಲ್ಲ. ನಾವೆಲ್ಲರೂ ನೋಟು ಬ್ಯಾಂಕಿಗೆ ಕೊಟ್ಟು ತಂದಿದೆ ವಾಪಸ್, ಹೌದಾ? ಎಲ್ಲವೂ ಲೆಕ್ಕದಲ್ಲಿದೆ, ನಮ್ದು ನಿಮ್ದು ಎಲ್ಲ. ಬಟ್ ಈಗ ದಿನ ಸಿಗ್ತದಲ್ಲ, ಸೀಸ್ ಆಗ್ತದಲ್ಲ. ಗಾಡಿಯಲ್ಲಿ ಹೋಗುವಾಗ 1 ಕೋಟಿ ಸಿಕ್ಕಿತ್ತು, 80 ಲಕ್ಷ ಸಿಕ್ಕಿತ್ತು, ಅದು ಆ ನೋಟಿಲಿನ ಕರೆನ್ಸಿಯಲ್ಲಿನ ಬಂತಾಗಿದೆ ಲೆಕ್ಕ. ಅದು ಅಂದರೆ ಅಧಿಕೃತವಾಗಿರ್ಬೇಕಿತ್ತಲ್ಲ ಅಲ್ವಾ? ಸೊ ಚುನಾವಣಾ ಆಯೋಗಕ್ಕೆ ಡಿಮಾನಿಟೈಸೇಷನ್ ಆಗೋ ಮೊದಲು ಹೇಗೆ ಇತ್ತೋ ಈಗಲೂ ವ್ಯವಸ್ಥೆ ಹಾಗೇ ಇದೆ, ಬದಲಾವಣೆ ಆಗಲಿಲ್ಲ. ಬದಲಾವಣೆ ಅವರಿಗೇನು ಅನುಕೂಲ ಆಗಿಲ್ಲ ಈ ವಿಷಯದಲ್ಲಿ. ಎರಡನೇದು, ಖರ್ಚನ್ನು ನಿಯಂತ್ರಣ ಮಾಡಲಿಕ್ಕೆ ಚುನಾವಣಾ ಆಯೋಗ ಸಕ್ರಮವಾಗಿ ಖರ್ಚು ಮಾಡುವಂಥದ್ದನ್ನು ಹದ್ದಿನ ಕಣ್ಣಿಟ್ಟಿದೆ. ನೋ ಡೌಟ್, ಹಿಡಿತಾರೆ, ಲೆಕ್ಕ ಹಾಕ್ತಾರೆ, ಕ್ಯಾಮ್ರಾ ಇಟ್ಟಿರ್ತಾರೆ, ಫೈನ್. ಬಟ್ ಈ ಅಕ್ರಮ ಆಗ್ತದಲ್ಲ,
ಮೀಡಿಯಾ ಪೇಡ್ ನ್ಯೂಸ್ ಆಗ್ತದಲ್ಲ, ಅದನ್ನೇ ತಡಿತೀರಿ? ಅಲ್ಲ, ನಮಗೆಲ್ಲ ನೋಟಿಸ್ಗಳು ಬರ್ತಾವೆ. ನಾವಂದ್ರೆ ಆ್ಯಕ್ಚುಲಿ ಸಂದರ್ಶನ ಕರೆದ್ರು ಕೂಡ ನೀವು ಸಂದರ್ಶನ ಕರೆದದ್ದು ಪೇಡ್ ಅಂತ ಕೇಳ್ತಾರೆ. ಆಯಿತಾ? ನಿಮ್ಮ ಈ ಒಂದು ಎಂಥದ್ದು ರಾಷ್ಟ್ರೀಯ ನಾಯಕರು ಬರ್ತಾರೆ, ಬಂದಾಗ ಆಗುವ ಖರ್ಚುಗಳು ಅದನ್ನೆಲ್ಲ ನೋಡ್ತಾರೆ. ಆದರೆ ಇಲ್ಲಿ ಮಂಗಳೂರಿನಲ್ಲಿ ಕಮ್ಮಿ, ಬೇರೆ ಕೆಲವು ಜಿಲ್ಲೆಗಳಲ್ಲಿ ಇವತ್ತಿಗೂ ವೋಟರ್ಸ್ ವಿಲ್ ಗೆಟ್ ದ ಕ್ಯಾಶ್. ಮಂಗಳೂರಿನಲ್ಲಿ ಅಂದರೆ ವೋಟರ್ಸಿಗೆ ಕ್ಯಾಶ್ ಹೋಗೋದಿಲ್ಲ, ಆದರೆ ಖರ್ಚಿನ ವಿಷಯದಲ್ಲಿ 1.5ಕ್ಕಿಂತ ಹೆಚ್ಚು ಖರ್ಚು ಆಗ್ತದೆ, 1.5 ಕೋಟಿಗಿಂತ ಹೆಚ್ಚು ಖರ್ಚಾಗ್ತದೆ ಅಂತ ಅಧಿಕೃತ ಅಭ್ಯರ್ಥಿಗಳು ಒಪ್ಕೊಳ್ತಾ ಇದ್ದಾರೆ. ಅಂದರೆ ಅಲ್ಲ, ನಾನು ನಿಮಗೆ ಲೆಕ್ಕ ಹೇಳಿದೆಲ್ಲ, ಹೌದು, ಬೂತಿದು ಬೂತಿದು ನನ್ನ ಗಮನಕ್ಕೆ ಬಂದ ಹಾಗೆ ಹೋದ ಚುನಾವಣೆಯಲ್ಲಿ ಎಕ್ಸ್ ಪಕ್ಷದವರು ಒಂದು ಬೂತಿಗೆ 15,000 ಕೊಟ್ಟಿದ್ರು, ಪಕ್ಷದವರು 20,000 ಕೊಟ್ಟಿದ್ದಾರೆ ಕೆಲವು ಕ್ಷೇತ್ರದಲ್ಲಿ. ಸೊ 15,000 to 20,000 ಮಂಗಳೂರಲ್ಲಿ ಒಂದು ಬೂತಿಗೆ ಅವರೇಜ್ ಹೋಗ್ತದೆ. ಜೊತೆಗೆ ಆಯಾ ಪಕ್ಷದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೆಂಬರ್ಸು ಮತ್ತು ಆರ್ ಡಿಫಿಟೆಡ್ ಮೆಂಬರ್ಸ್, ಕಾರ್ಪೊರೇಟರ್ಸ್ಗಳಿಗೆ, ಅಂದರೆ ಜನಪ್ರತಿನಿಧಿಗಳಾದವರು ಅಂತ ಹೇಳ್ತಾರೆ, ಅವರಿಗೆ ಆ ಪಕ್ಷದಿಂದ ಕೊಡಬೇಕು, ಕ್ಯಾಂಡಿಡೇಟ್ ಕೊಡಬೇಕು 2 ಲಕ್ಷ 1 ಲಕ್ಷ. ಇಟ್ಸ್ ಎ ಫ್ಯಾಕ್ಟ್. ಆಯಿತಾ? ಅದು ಬೇರೆ. ಅದಾದ ಮೇಲೆ ನಿಮ್ಮ ಅಲ್ಲಲ್ಲಿಯ ಗುಡಿಗಂತೆ, ಚರ್ಚಿಗಂತೆ, ಕಾಂಪೌಂಡ್ ವಾಲ್ ಅಂತೆ, ಮಸೀದಿಗಂತೆ ಇದೆಲ್ಲ ಬರ್ತಾರೆ. ಇವತ್ತಿಗೂ ಇದು ನಡೀತಾ ಇದೆ. ಅಂದರೆ ಕ್ಲಬ್ಗಳು, ಸಂಘಟನೆಗಳು, ಯುವಕ ಸಂಘಗಳು, ಎಲ್ಲರೂ ಭಜನಾ ಮಂದಿರ, ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್ ಅಂಡ್ ರಿಲಿಜನ್. ಹೌದಾ? ಯಾವುದೇ ಜಾತಿ, ಧರ್ಮ, ಸಮುದಾಯ ಅಂತ ಇಲ್ಲ, ಎಲ್ಲರೂ ಕೂಡ ಅಭ್ಯರ್ಥಿಗಳಾಗುವವರ ಹತ್ರ ಕೇಳ್ತಾರೆ. ಆಯಿತಾ? ಮತ್ತೆ ಮುಂಚೆ ಒಂದು ಕಾಲ ಇತ್ತು, ನಮ್ಮ ನಾಯಕರು ಬರ್ತಾರೆ ಅಂದರೆ ನಾವೇ ದುಡ್ಡು ಖರ್ಚು ಮಾಡಿಕೊಂಡು ಸಭೆಗೆಲ್ಲ ಜನ ಸೆಟ್ ಮಾಡಿಕೊಂಡು ಹೋಗುವಂಥದ್ದು. ಇವತ್ತು 70% 80% ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ವೆಹಿಕಲ್ ಮಾಡಲೇಬೇಕು, ಟಿಫಿನ್ ಕೊಡಲೇಬೇಕು, ಊಟದ ಟೈಮ್ ಆದರೆ ಊಟ ಕೊಡಲೇಬೇಕು, ಬೈಕಲ್ಲಿ ಬರುವವನಿಗೆ ಪೆಟ್ರೋಲ್ ಕೊಡಲೇಬೇಕು. ಇದೆಲ್ಲ ಈ ಆವೇಶ, ಉನ್ಮಾದ, ಉದ್ವೇಗ ಇದೆಲ್ಲ ಏನು ಗೊತ್ತಿಲ್ಲದವನಿಗೆ ಚಂದ ಕಾಣ್ತದೆ, ಒಳಗಡೆ ಇಷ್ಟೇ ಇರುದು. ನಿಮ್ಮ ಆವೇಶ ಬರ್ಲಿಕ್ಕಾದ್ರೂ ಅವನಿಗೆ ಹೌದಾ? ಅನ್ಪೇಯ್ಡ್ ವಾಲಂಟಿಯರ್ಸ್ ಈಸ್ ರಿಸ್ಟ್ರಿಕ್ಟೆಡ್ ನಾಟ್ ಮೋರ್ ದೆನ್ 30% ಇನ್ ಎನಿ ಪಾರ್ಟಿ. 30% ಇರ್ಬೋದು ಪಕ್ಕಾ ವಾಲಂಟಿಯರ್ಸ್, 70% ಎಲ್ಲರೂ ಪೇಯ್ಡೆ, ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕು. ಇದೆಲ್ಲ ಲೆಕ್ಕ ಹಾಕಿ ನೀವು ಕೂತ್ಕೊಂಡು ಚುನಾವಣಾ ಆಯೋಗ 28 ಲಕ್ಷದ ಒಳಗೆ ಎಲ್ಲರೂ ಸಬ್ಮಿಟ್ ಮಾಡ್ತಾರಲ್ಲ. ಅದಕ್ಕೆ ನಾನು ಹೇಳಿದ್ದು, ಚುನಾವಣಾ ಆಯೋಗದ ಘೋಷಣೆಗಳು, ನೀತಿ ಸಂಹಿತೆಗಳು, ವಾಸ್ತವಿಕವಾದಂತಹ ಸಂಗತಿಗಳು ಮತ್ತು ಮುಂದೆ ಆಗುವಂಥ ಫಲಿತಾಂಶಗಳ ನಡುವೆ ಯಾವ ಲಿಂಕು ಇಲ್ಲ. ಇದು ಅಂದರೆ ಚುನಾವಣಾ ಆಯೋಗ ಒಂದು ನೆಪಕ್ಕೆ ಮಾತ್ರ ಇದನ್ನ ತೋರಿಸ್ತಾ ಇದೆ. ನಾವು ಏನಂದ್ರೆ ಏನು ಲಾಭ ಅಂತ ಹೇಳಿಬಿಡ್ತೇವೆ, ಅಡ್ವಾಂಟೇಜ್. ಸರ್, ನಾವು ಲಾಭ ಏನು ಅಂತ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ನಾವು ಎಂ ಜೆ ಹೆಗ್ಡೆ ಅವ್ರ ಹತ್ರ ಮಾತಾಡ್ತಾ ಇದ್ದೇವೆ. ಚುನಾವಣಾ ಆಯೋಗದ ಈ ನೀತಿ ಸಂಹಿತೆ ಅನ್ನುವಂತಹ ನಿಯಮಗಳಿಂದ ಏನು ಲಾಭ ಅನ್ನುವಂಥ ಪ್ರಶ್ನೆ ಬರ್ತದೆ. ಸೊ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಎಂ ಜೆ ಹೆಗ್ಡೆ ಅವರು? ಏನು ಹೇಳಲಿಕ್ಕೆ ಹೊರಟಿದ್ದೀರಿ? ಈಗ ಮೊದಲು ನನಗೆ ನೆನಪಿದ್ದಾಗೆ 25-30 ವರ್ಷ ಆಯಿತು, ಆಗ ಧನಂಜಯ ಕುಮಾರ್ ಕ್ಯಾಂಡಿಡೇಟ್ ಆಗಿತ್ತು. ಆಗ ಬೆಳಗಿನ ಜಾವ 4 ಗಂಟೆವರೆಗೂ ಭಾಷಣ ಮಾಡಿದರು. ಇಷ್ಟು ಸುಳ್ಯದ ಒಂದು ಫಾರೆಸ್ಟಲ್ಲಿ, ನಂಗೆ ಇನ್ನೂ ಕಣ್ಣಿಗೆ ಕಟ್ಟಿದೆ, ಫಾರೆಸ್ಟಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ, ಅಂದರೆ ಡೇ ಆ್ಯಂಡ್ ನೈಟ್ ಅದು, ಮೈಕ್ ಯಾವಾಗಲೂ ಆನೆ. ಅದೆಲ್ಲ ಬಂದಾಯ್ತು. ಈಗ 11-10 ಗಂಟೆಗೆ ಕ್ಲೋಸ್ ಆಗ್ತದೆ. ಜೊತೆಗೆ ಸಿಕ್ಕಲ್ಲಿ ಬ್ಯಾನರ್ ಹಾಕೋದು, ಬಂಟಿಂಗ್ಸ್ ಕಟ್ಟೋದು, ಯಾರ್ದು ಮನೆಗೆ ಹೋಗಿ ಬಣ್ಣ ಬಳಿಯೋದು, ಅದು ಆಮೇಲೆ ಯಾರ್ಯಾರ್ದು ಕಾರಿಗೆ ಬಾವುಟ ಹಾಕೊಂಡು ಸಿಕ್ಕಾಬಿಟ್ಟು ಓಡಾಡೋದು, ಅದೆಲ್ಲ ಬಂದಾಯಿತು. ಇದೆಲ್ಲ ಆಗಿದೆ. ಐ ಅಪ್ರಿಸಿಯೇಟ್. ಅದೆಲ್ಲ ಸೆಷನ್ನಿಗೆ ಹೋಗ್ತದೆ. ಇದೆಲ್ಲ ಕ್ರೆಡಿಟ್ ವಿಲ್ ಗೋಸ್ ಟು ಸೆಷನ್, TN ಸೆಷನ್ ಅವರಿಗೆ. ಹೌದು. ಆಮೇಲೆ ಇವರು ಫಾಲೋಅಪ್ ಮಾಡಿದ್ದಾರೆ. ಇವರು ಕೂಡ ಅದು ಅಂದರೆ ಬರ್ತಾವ ಒಳ್ಳೆ ನಿಯಮಗಳನ್ನು ತರ್ತಾ ಇದ್ದಾರೆ. ಮತ್ತು ಆದಷ್ಟು ಕಠಿಣಗೊಳಿಸುವ ಎಲ್ಲ ಪ್ರಯತ್ನವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ. ಆದರೆ ನಾನು ಕೇಳುವುದು, ಈ ದೇಶದ ಚುನಾವಣಾ ಅಧಿಕಾರಿಗಳಿಗೆ
ಅಥವಾ ಎಲೆಕ್ಷನ್ ಕಮಿಷನ್ನಿಗೆ ವ್ಯವಸ್ಥೆಗೆ ಒಂದು ಕ್ಯಾಂಡಿಡೇಟು ನಾವು ಫಿಕ್ಸ್ ಮಾಡಿದ ರೇಟು ಅವ ಚಾ ಕುಡಿಯುವ ರೇಟ್ ಅಂತೇಳಿ ಗೊತ್ತಿಲ್ವ ಅಂತ ಕೇಳೋದು ನಾನು. ದೇ ಡೋಂಟ್ ಹ್ಯಾವ್ ಅವೇರ್ 28 ಲ್ಯಾಕ್ಸಲ್ಲಿ ಈ ದೇಶದಲ್ಲಿ ಇಲೆಕ್ಷನ್ ಆಗೋದಿಲ್ಲ ಹೇಳುವ ಕಾಮನ್ ಸೆನ್ಸು ಪ್ರಜ್ಞೆ ಇಲೆಕ್ಷನ್ ಕಮಿಷನ್ನಿಗೆ ಇನ್ನೂ ಈ ದೇಶದಲ್ಲಿ 70 ವರ್ಷ ಆಯಿತು. ಸರ್, ಈ ದೇಶದ ಆಡಳಿತ ಮಾಡುವವರು 32 ರೂಪಾಯಿಯಲ್ಲಿ ನೀವು ಬದುಕಿ ಅಂತ ಹೇಳ್ತಾ ಇದ್ದಾರೆ ಒಂದು ದಿನಕ್ಕೆ. ಸೊ ಅಂತಹದ್ದೇ ಆಡಳಿತದ ವ್ಯವಸ್ಥೆಯಲ್ಲಿ ನಾವಿರೋದ್ರಿಂದ ಇವರು ಕೂಡ ಅಂತ ಆಡಳಿತದ ಭಾಗವಾಗಿ ಮುಂದುವರಿತಾ ಇದ್ದಾರೆ ಅಲ್ವಾ? ಅದು ಒಂದು. ಎರಡನೇದು, ಹಣದ ಹರಿವು ಚುನಾವಣೆಯಲ್ಲಿ ಹೇಗೆ ಹೋಗ್ತದೆ ಹೇಳೋದು ಗೊತ್ತಿದೆ ಅಲ್ವಾ? ಅದರ ನಿಯಂತ್ರಣದಲ್ಲಿ ಪಕ್ಕಾ ಫೇಲ್ ಆಯಿತು. ಇದು ಯಾಕೆ ಅಂತಂದರೆ, ವಾಟ್ ಈಸ್ ದ ಪನಿಷ್ಮೆಂಟ್ ಫಾರ್ ದ ಅಫೆನ್ಸ್ ಆರ್ ಎ ಕ್ರೈಮ್? ಮಾಡುವ ತಪ್ಪು ಅಪರಾಧಗಳಿಗೆ ಶಿಕ್ಷೆಯೇ ಆಗ್ತಾ ಇಲ್ಲ. ಶಿಕ್ಷೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಶಿಕ್ಷೆ ಆಗುವುದಿಲ್ಲ, ಆಗ್ತಾನೇ ಇಲ್ಲ. ಮಂಗಳೂರಿನಲ್ಲಿ ಒಬ್ಬರು ಕಾರ್ಪೊರೇಟರ್ ಮೇಲೆ ಒಬ್ಬ ವ್ಯಕ್ತಿ ಸಾರ್ವಜನಿಕವಾಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಚುನಾವಣಾ ಆಯೋಗಕ್ಕೆ ಹೋಗ್ತದೆ, ಆಮೇಲೆ ಕೋರ್ಟಿಗೆ ಹೋಗ್ತದೆ. 5 ವರ್ಷ ಅಲ್ಲ 6 ವರ್ಷ ಆಯಿತು, ರಿಸಲ್ಟ್ ಬರಲಿಲ್ಲ. ಈಗ ಜನಪ್ರತಿನಿಧಿ ಕಾಯ್ದೆ ಅಂತ ಏನಿದೆ, ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಆ್ಯಕ್ಟ್, ಅದು ಅವನ ಟರ್ಮ್ ಮುಗಿದು ಅವ ಊಟ ಮಾಡಿ ಉಂಡು ಕೈ ತೊಳೆದ ಮನೆಗೆ ಹೋದ ಮೇಲೆ ನೀವು ಎಂತ ಮಾಡ್ಲಿಕ್ಕೆ ಉಂಟವ, ಏನಾದ್ರು ಮಾಡ್ಕೊಳ್ಳಿ ಹೇಳ್ತಾನೆ. ಅಲ್ಲಿಗೆ ಮುಗೀತು. ಟೈಮ್ ಬಾಂಡ್ ಇಲ್ಲ. ಅಫ್ಕೋರ್ಸ್ ಇದನ್ನೆಲ್ಲ ಜಾರಿಗೆ ತರಬೇಕು ಕಾನೂನು ಮೂಲಕ. ಕಾನೂನನ್ನು ಮಾಡಬೇಕು ಜನಪ್ರತಿನಿಧಿಗಳು, ಅವರು ಅದನ್ನು ಮಾಡೋದಿಲ್ಲ. ತಮಗೆ ಏಟು ಬೀಳುವ ಕಾನೂನುಗಳನ್ನು ಮಾಡೋದಿಲ್ಲ. 2 ಕಡೆ ನಿಲ್ಲಬಾರ್ದು ಒಬ್ಬ ವ್ಯಕ್ತಿ, ಅಥವಾ ಪಕ್ಷಾಂತರದ ವಿಷಯದಲ್ಲಿ ಇನ್ನೂ ಕಠಿಣ ಕಾನೂನುಗಳು ಬರಬೇಕು ಅಂತ ನಿಯಮಗಳು ಬೇಕು. ಯಾರು ಮಾಡೋದು? ಹಾಗೇನೆ ಚುನಾವಣಾ ಆಯೋಗವನ್ನು ಇನ್ನೂ ಬಿಗಿಗೊಳಿಸ್ಬೋದಿತ್ತು. ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳನ್ನು ಶಾಸಕಾಂಗವೇ ಮಾಡಬೇಕಾಗ್ತದೆ, ಕಾನೂನುಗಳನ್ನು ರೂಪಿಸಿಕೊಡ್ಬೇಕಾಗ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದು ನಮ್ಮ ಲೋಕಾಯುಕ್ತ ಇದ್ದಾಗೆ ಅಂದರೆ ಅವರು ಇದ್ದ ನಿಯಮಗಳಲ್ಲಿಯೇ, ಅಂದರೆ ಅದನ್ನು ಅಂದರೆ ನಮಗೆ ಸರ್ಕಾರ ಇಂಥ ನಿಯಮಗಳನ್ನು ಕೊಟ್ಟಿದೆ ಅಥವಾ ಆಡಳಿತಗಾರರು ಇಷ್ಟು ನಿಯಮಗಳನ್ನು ಹಾಕಿ ಕೊಟ್ಟಿದ್ದಾರೆ, ಆ ನಿಯಮಗಳಲ್ಲಿ ಎಷ್ಟು ಕಠಿಣವಾಗಿ ಬಳಸ್ಕೊಳ್ಬೇಕು ಅಷ್ಟನ್ನು ಅವರು ಬಳಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಮತ್ತೊಂದಿಷ್ಟು ಕಠಿಣ ನಮಗೆ ಕಾನೂನುಗಳು ಬೇಕು. ಜೊತೆಗೆ ಅವರು ಚುನಾವಣಾ ಏನು ಕಮಿಷನ್ ಇದೆ ಅವರಿಗೆ ಇಂಡೈರೆಕ್ಟ್ ಆಗಿ ನಮ್ಮ ಶಾಸಕಾಂಗವೇ ಅದನ್ನು ನಿಯಂತ್ರಣವನ್ನು ಎಲ್ಲರ ಅಧಿಕಾರ ಅವಧಿಯಲ್ಲಿ ಇಂಡೈರೆಕ್ಟ್ ಆಗಿ ಅದೇ ನಿಯಂತ್ರಣದಲ್ಲಿರ್ತಾರೆ. ಯಾರು ಆಡಳಿತದಲ್ಲಿದ್ದಾರೆ, ಆಡಳಿತ ಅಥವಾ ಯಾರು ಪವರ್ಫುಲ್ ಅಂತ ಕೆಲವು ಸ್ಥಳೀಯವಾಗಿ ಹೇಳುವಾದ್ರೆ ಅದರ ನಿಯಂತ್ರಣದಲ್ಲಿರ್ತದೆ. ಇದು ವಾಸ್ತವ. ಎಲ್ಲರೂ ನಾನು ಕೇಳೋದು, ಚುನಾವಣಾ ಆಯೋಗದ ಇಷ್ಟು ಇಂಟೆಲೆಕ್ಚುವಲ್ಸ್, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅಫ್ಕೋರ್ಸ್ ಇಡೀ ಜಗತ್ತಿನಲ್ಲಿ ಈ ರೀತಿಯ ಒಂದು ಚುನಾವಣೆಯನ್ನು ಮಾಡುವಂಥ ವ್ಯವಸ್ಥೆ ಇಟ್ ಈಸ್ ಅಪ್ರಿಸಿಯೇಟೆಡ್. ಇಡೀ ಜಾಗತಿಕವಾಗಿ ಹೊಗಳಲ್ಪಡುವ ಒಂದು ವ್ಯವಸ್ಥೆ ಅದು. ಯಾವುದು? ಮತಗಟ್ಟೆಗಳು, ಆ ಬೂತು, ಆ ಬ್ಯಾಲೆಟ್ ಪೇಪರ್, ಆ ಸಿಸ್ಟಮ್ ಏನಿದೆ ಇಷ್ಟು ದೊಡ್ಡ ದೇಶದಲ್ಲಿ, ಇದನ್ನು ಬೇರೆ ದೇಶದವರು ಬಂದು ತಿಳ್ಕೊಂಡು ಹೋಗ್ತಾರೆ. ಚುನಾವಣೆ ಬರುವಾಗ ನೀವುಗಳನ್ನು ತಗೊಂಡು ಬರ್ತಾರೆ. ಅದಿದೆ, ಅದಿಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಇದೀಗ ಒಂದು ಕೆಲವು ವಾಸ್ತವಕ್ಕಿಂತ ಹೊರಗಾಗಿ ಹೈಸ್ಕೂಲಿಗೆ ಹೋಗೋ ಹುಡುಗನನ್ನು ಕೇಳಿ, ಅವನಿಗೂ ಗೊತ್ತುಂಟು 28 ಲಕ್ಷದಲ್ಲಿ ಇದು ಚುನಾವಣೆ ಮುಗಿ, ಯಾಕೆ ಫಿಕ್ಸ್ ಮಾಡ್ತೀರಿ ನೀವು ನಾಟಕ ಅಂತ ನಂದು ಪ್ರಶ್ನೆ. ಅದು 28 ಲಕ್ಷ ಯಾಕೆ ಫಿಕ್ಸ್ ಮಾಡಿದ್ರಿ ನೀವು? ಮಾಡಿ ಹಚ್ಚಿ ಒಂದು 50 ಲಕ್ಷವ, 1 ಕೋಟಿಯ, 1.5 ಕೋಟಿ ಅಂತ ಮಾಡಿಬಿಡಿ. ಆಗ ಅಂದ್ರೆ ಅಕ್ರಮದ ಅಧಿಕೃತವಾಗಿ ಅದು ಅಧಿಕೃತವಾಗಿ ಅಂದ್ರೆ ಈ ಕಪ್ಪು ಹಣ, ಬಿಳಿ ಹಣ, ಅದು ಇದು ಲೆಕ್ಕಾಚಾರ ಅಲ್ವಾ? ಹೌದು. ರಿಯಲ್ ಎಕ್ಸ್ಪೆಂಡಿಚರು 28 ಲಕ್ಷಕ್ಕೆ ಬೆಂಗಳೂರಿನಲ್ಲಿ ಒಬ್ಬ ಕಾರ್ಪೊರೇಟರ್ ಗೆಲ್ಲಿಕ್ಕೆ ಆಗುದಿಲ್ಲ. ಇದು ಚುನಾವಣೆ ಮುಗಿದಿಲ್ಲ. ಬ್ಯಾಂಗ್ಳೂರು ಮಾರ್ಕೆಟ್ ಬೇರೆ, ನಾರ್ತ್ ಕರ್ನಾಟಕ ಮಾರ್ಕೆಟ್ ಬೇರೆ, ನಮ್ಮ ಕರಾವಳಿಯ ಮಾರ್ಕೆಟ್ ಬೇರೆ. ಬ್ಯಾಂಗ್ಳೂರಲ್ಲಿ ಒಂದು ಬೂತಿಗೆ 1 ಲಕ್ಷ ಹೋಗ್ತದಂತೆ. ಇದು ಬೂತಿದು ಮಾತಾಡೋದು. ಮತ್ತು ನೀವು ವೋಟರ್ಸ್ ಕಾಲೋನಿಗಳನ್ನು ಹೋಗಿ ಪರ್ಚೇಸ್ ಮಾಡೋದು ಬೇರೆ. ಒಂದೊಂದು ಕಾಲೋನಿ ಇರ್ತದಲ್ಲ, ಅಲ್ಲಿ ಹೋಗಿ 1,000 2,000, ನಿಮ್ಗೆ ಗೊತ್ತಲ್ಲ, ರೇಷನ್ ಕಾರ್ಡ್ ತೊಗೊಂಡು 2,000 ಕೊಡೋದು.
ಇಲ್ಲಿಗೆ ನೀವು ಓಟ್ ಹಾಕಬೇಡಿ ಅಂತ ವೋಟರ್ ಐ ಡಿ ಅದೆಲ್ಲ ನಡೀತಾ ಇರ್ತದೆ, ಅದೆಲ್ಲ ಬೇರೆ. ಅಂದ್ರೆ ಅವ್ರ ಮೇಲೆ ಡೌಟ್ ಇರ್ತದೆ, ನೀವು ಅಧಿಕೃತವಾಗಿ ನಮ್ಮ ಹತ್ರ ಹಣ ತಗೊಂಡ್ರು ಕೂಡ ಅವನು ವೋಟ್ ಹಾಕಿ ಬೇರೆಯವ್ರಿಗೆ ಹಾಕ್ಬೋದು ಅಂತ. ಸೊ ಅಂತ ಸಂದರ್ಭದಲ್ಲಿ ವೋಟರ್ ಐ ಡಿಯನ್ನೇ ತಾವು ತಗೊಂಡು ಇಟ್ಕೊಂಡು ನಿಮಗೆ ಒಂದು ಕಡೆ ಮಂಗಳೂರಿನಲ್ಲಿ ಆ ರೇಂಜ್ ಇದು ಕಮ್ಮಿ ಆಯಿತಾ, ಬ್ಯಾಂಗ್ಳೂರಲ್ಲಿ ಅದಕ್ಕೆ ಕೋಟಿಗಟ್ಟಲೆ ಬೇಕು ಹೇಳೋದು ಅದಕ್ಕೆ ಒಂದು. ಎರಡನೇದು ಇನ್ನೊಂದು ಸ್ವಾರಸ್ಯ ಇದೆ, ಅಭ್ಯರ್ಥಿಗಳು ಸುಳ್ಳು ಹೇಳ್ತಾರೆ. 2 ಕೋಟಿ 3 ಕೋಟಿ ಖರ್ಚಾಯಿತು, 4 ಕೋಟಿ ಖರ್ಚು, ಸುಳ್ಳು ಹೇಳೋ ಅಭ್ಯರ್ಥಿಗಳು ಇದ್ದಾರೆ. ಅರ್ಥ ಆಯ್ತಾ? ಯಾಕೆ ಅಂತಂದರೆ ಬೇರೆಯವರು ಕಂಟೆಸ್ಟ್ ಮಾಡಬಾರ್ದು ಅಂತ. ಕಾರ್ಪೊರೇಷನ್ನಿಗೆ ನಿಮ್ಮ ಹತ್ರ ನಿಲ್ಲಿಗೆ ಆಗ್ತದ ಮಾರ, ನಂದು 50 ಲಕ್ಷ ಒಂದು ಕಟ್ಟು ಪುಡಿಯಾಗಿದೆ ಹೇಳಿಬಿಡ್ತಾರೆ. ಅಂದರೆ ಎದುರಲ್ಲಿ ಮತ್ತೊಬ್ಬರು ಸೃಷ್ಟಿ ಆಗಬಾರ್ದು ಅಂತ ಅವ ಅಷ್ಟು ಖರ್ಚು ಮಾಡಿರೋದಿಲ್ಲ. ಕಾರ್ಪೊರೇಷನ್ನಲ್ಲಿ MLA ಅಷ್ಟೇ, ಕೆಲವರು ಕಂಜೂಸ್ MLAಗಳಿದ್ದಾರೆ, ಹೆಸರು ಬೇಡ, ಅವರು ಎಂತ ಬೋಟಿ ತಿನ್ನಿಸಿಯೇ ಕಾರ್ಯಕರ್ತರಿಗೆ ಕೆಲಸ ಮಾಡಿಸ್ತಾರೆ. ಅದೇನು ಬರ್ತದಲ್ಲ, ಮಕ್ಕಳು ತಿನ್ನುವಂಥದ್ದು. ಹೌದು, ಏನಪ್ಪ ಹೇಳ್ತಾರೆ, ಬೇರೆ ಬೇರೆ ಅದು ಹಳದಿ ಬಣ್ಣದ್ದು, ಅದನ್ನು ತಿನ್ನಿಸಿ ಕೆಲಸ ಮಾಡಿಸೋರು ನಾನು ನೋಡಿದ್ದೇನೆ. ಅಂಥವರೆಲ್ಲ 1.5 ಕೋಟಿಗೆ ಅಪ್ಪನಾಣೆಗೂ ಖರ್ಚು ಮಾಡೋದಿಲ್ಲ. ಆದರೆ ಅವ್ರು ಹೇಳ್ಕೊಳ್ಳೋದು ಮಾತ್ರ 2 ಕೋಟಿ 3 ಕೋಟಿ ಅಂತ ಹೇಳ್ಕೊಳ್ಳೋದು ಹಾಗೆ. ಆಯಿತಾ? ಮತ್ತು ದುರಂತ ಏನು ಅಂದರೆ, ನಾನೊಂದು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ ಲಾಸ್ಟ್ ಎಲೆಕ್ಷನ್, ಎವ್ರಿ ನೋಟ್ಸ್ ನೆವರ್ ಕನ್ವರ್ಟ್ಸ್ ಆಸ್ ಎ ವೋಟ್. ಈ ಕಾಮನ್ ಸೆನ್ಸು ಜನನಾಯಕರಿಗೆ ಚುನಾವಣೆ ಮಾಡುವವರಿಗೆ ಇರಬೇಕು ಅಂತ. ನೀವು ಕೊಡುವ ಪ್ರತಿಯೊಂದು ನೋಟು ಕೂಡ ವೋಟ್ ಆಗಿ ಕನ್ವರ್ಟ್ ಆಗೋದಿಲ್ಲ, ಇಟ್ಸ್ ಅ ಬ್ಲಫ್. ಅಲ್ಲ, ಅವ್ರಿಗೆ ಗೊತ್ತಿದೆಯಾ ನೋಟ್ ಎಲ್ಲವೂ, ಅಂದರೆ ಅದರಲ್ಲಿ 50% ಆದರೂ ಸಾಕು ಅಂತ ಅವ್ರ ಲೆಕ್ಕಾಚಾರದಲ್ಲಿ. ನೋಡಿ, ಉದಾಹರಣೆಗೆ ಈಗ ನಿಮ್ಮದೊಂದು ಬೂತು, ನಿಮ್ಮದೊಂದು ಏರಿಯಾದಲ್ಲಿ ಒಂದು ಎಕ್ಸ್ ಪಾರ್ಟಿಯವರು 10 ಜನ ಕಾರ್ಯಕರ್ತರು ಬಂದು ಎಲ್ಲ ಮನೆಗೆ ಹೋಗಿ 2,000 ಚೀಟಿ ಕೊಟ್ಟು ಕನ್ವಿನ್ಸ್ ಮಾಡ್ತಾರೆ. ನೀವು ಅವ್ರಿಗೆ ದುಡ್ಡು ಕೊಟ್ಟರು, ಆ ಏರಿಯಾದಲ್ಲಿ ಕ್ಯಾನ್ವಾಸ್ ಆಯ್ತಾ, ಮನೆಗೆ 2,000 ಹೋಗಿದ್ದಾರೆ, ಇನ್ನೆಂತ ಮಾಡಲಿಕ್ಕುಂಟು? ಹೌದಾ? ಅಲ್ಲಿ ಈ ಲೀಡರ್ ಹೋದರೆ ಅಲ್ಲೊಂದು ಮಸೀದಿಯ ಚರ್ಚಾ ಈ ದೇವಸ್ಥಾನವೂ ಇರ್ತದೆ ಅಂತ ಇಟ್ಕೊಳ್ಳಿ, ಅಲ್ಲೊಂದು ಗುಂಪಿರ್ತದೆ, ಆ ಗುಂಪಿಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ, ಅಥವಾ ಒಂದು ಜಾತಿ ಸಂಘಟನೆ ಕೊಡ್ತಾನೆ, ಒಂದು ಕ್ಲಬ್ಬಿಗೂ ಕೊಟ್ಟ, ಆ ದುಡ್ಡು ವೇಸ್ಟ್ ಅಲ್ಲ. ಅವರು ಹೋಗಿ ಮನೆಗೆ ಹೋಗಿ ಓಟ್ ತರುವುದಿಲ್ಲ. ಒಂದು ಹೇಳ್ತೇನೆ, ಯಾವ ಜಾತಿ ಮುಖಂಡನೋ ಅವನ ಜಾತಿಯ ಓಟ್ ಅಂತಂದು ಓಟ್ ಹಾಕಿಸ್ತೇನೆ, ಹೇಳಿ ನೋಡ, ನೀವೊಂದು ಜಾತಿ ಮುಖಂಡರು, ನಾನು ಜಾತಿ ಮುಖಂಡ. ಇಲ್ಲಿ ವಿಷಯ ಅಂತ ಹೇಳಿದ್ರೆ, ಜಾತಿಯವನು ಹೇಳ್ತಾನೆ ಯುಟಿ ಖಾದರ್ ನಮ್ಮ ದೇವಸ್ಥಾನಕ್ಕೂ ನಮ್ಮ ಸಂಘಟನೆಗೂ ಇಷ್ಟು ಹಣ ಕೊಟ್ಟಿದ್ದಾನೆ ಅನ್ನೋದನ್ನು ಪ್ರಚಾರ ಮಾಡಿದರೆ, ಇವನು ನಮ್ಮ ಜಾತಿಯ ಪರವಾಗಿದ್ದಾನೆ. ನಾನು ಕೇಳ್ತಾ ಈಗ ಉದಾಹರಣೆ, ನಾನು ಹವ್ಯಕ, ನಾವು ಬ್ರಾಹ್ಮಿನ್ಸ್, ಹೌದಾ? ನಮ್ಮ ಬ್ರಾಹ್ಮಣ ನಾಯಕರು ಯಾರೋ ಒಬ್ಬರು ಇಂಥ ಪಕ್ಷಕ್ಕೆ ಓಟ್ ಕೊಡಬೇಕು, ನಾನು ಓಟ್ ಕೊಡ್ತೇನಾ? ಅವನ ಮನೆಯವರು ಓಟ್ ಕೊಡ್ತಾರಾ ಹೇಳಿದ್ದಕ್ಕೆ? ಅರ್ಥ ಆಯ್ತದೆ ನಿಮಗೆ? ಇದು ಆಗೋದಿಲ್ಲ. ಒಂದು ವಾತಾವರಣ ಏನೋ ಸೃಷ್ಟಿ ಆಗ್ತದೆ. ಅಂದರೆ ಇವರಿಗೆ ಅವರು ಓಟ್ ಕನ್ವರ್ಟ್ ಮಾಡಿ ಕೊಡ್ತಾರೋ ಎಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಓಟ್ ಹಾಳು ಮಾಡದಿರಲಿ ಅನ್ನುವ ಒಂದು ಆತಂಕ ಅಥವಾ ದೂರದೃಷ್ಟಿ ಏನಿಲ್ಲ. ಇದು ಕ್ರೇಜ್ ಆಗಿದೆ. ಅವ ಇಷ್ಟು ಕೊಟ್ಟ, ಇದನ್ನು ಅಂತಹ ಜನರು ಎನ್ಕ್ಯಾಶ್ ಮಾಡಿಕೊಳ್ತಾರೆ. ಅವ್ರ ಹತ್ರ ತಗೊಳ್ಳೋ, ಇವ್ರ ಹತ್ರ ತಗೊಳ್ಳುವಂಥ ಈ ಟ್ರೆಂಡ್ ಇದೆ, ಈ ಟ್ರೆಂಡು ಇದೆ. ಇಲ್ಲೂ ತಗೊಳ್ತಾರೆ, ಅಲ್ಲೂ ತಗೊಳ್ತಾರೆ. ಹಾಗಾದ್ರೆ ಅವ್ರು ಕೆಲಸ ಮಾಡೋದು ಯಾರಿಗೆ ಅಂತ? ಚುನಾವಣೆಯಲ್ಲಿ ದುಡ್ಡು ಮಾಡೋದು ಅಂತ ಒಂದು ದಂಧೆ ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತಾ? ಇಟ್ಸ್ ಎ ಬಿಸ್ನೆಸ್. ನಾನು ಮತ್ತೆ ಹೇಳಿದು, ಕರಾವಳಿಯಲ್ಲಿ ನಿಮಗೆ ತುಂಬ ಕಮ್ಮಿ ಕಾಣ್ಬೋದು ಅದು. ನೀವು ಬ್ಯಾಂಗ್ಳೂರಿಗೆ ಕ್ಯಾಮ್ರಾ ಹಿಡ್ಕೊಂಡ್ಬನ್ನಿ, ಬ್ಯಾಂಗ್ಳೂರಲ್ಲಿ ನಿಮಗೆ ಎಷ್ಟು ಬೇಕು ಪಕ್ಕ ಡೀಲ್. ಏನಪ್ಪ 100 ಜನ ಬೇಕು, 100 ಜನ, ಅವ್ರ ಹತ್ರ ಮಾತಾಡು. ಅವ 100 ಜನರನ್ನು ಅವರಿಗೂ ಕೊಡ್ತಾನೆ, ಇವರಿಗೂ ಕೊಡ್ತಾನೆ. ಲೇಬರ್ ಕಾಂಟ್ರಾಕ್ಟ್ರು ಒಂದು ಜೈಕಾರ ಹಾಕಿದ್ರೆ ಇಷ್ಟು, ಜೈಕಾರ ಹಾಕಿ ಫ್ಲಾಗ್ ಹಿಡ್ಕೊಂಡು ವಾಪಸ್ ಬಂದರೆ ಆಯ್ತು. ಮತ್ತೆ ಅವನು ಓಟ್ ಕೇಳಲಿಕ್ಕೆ ಹೋಗುವಾಗ ಒಂದಿಷ್ಟು ದೊಡ್ಡ ಪಡೆ ಇರಬೇಕು ಹಿಂದೆ, ಆ ಪಡೆ ಎಲ್ಲಿಂದ ಬರೋದು? ಸೊ ಚುನಾವಣೆ ಡಿಕ್ಲೇರ್ಡ್ ಆಗಲು ಅಂಥ ಜನಗಳೆಲ್ಲ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ತಗೊಳ್ಳಿಕ್ಕೆ ಸೆಟ್ ಆಗ್ತಾರೆ. ಅವರು ಕ್ಯಾಟ್ರಿಂಗ್ ಇದ್ದ ಹಾಗೆ, ಅವ್ರಿಗೆ ಆ ಪಕ್ಷ ಈ ಪಕ್ಷ ಇಲ್ಲ. ನೀವು ಕ್ಯಾಟ್ರಿಂಗ್ ಆರ್ಡ್ರ್ ಕೊಟ್ಟರು ಕೊಡ್ತಾರೆ, ನಾ ಕ್ಯಾಟ್ರಿಂಗ್ ಆರ್ಡ್ರ್ ಕೊಟ್ಟರು ಕೊಡ್ತಾರೆ. ಅಲ್ಲಿ ಅವ ಮೊಬಿಲೈಸೇಷನ್. ಇವತ್ತು ಒಂದು ಹೇಳ್ತೇನೆ ಪ್ರಾಮಾಣಿಕವಾಗಿ, ಪಕ್ಷ ಸಿದ್ಧಾಂತ ಭಾಷಣಗಳನ್ನು ಕೇಳಲಿಕ್ಕೆ ಅಂತೇಳಿ ಜನ ಸೇರೋದು ಸಾಧ್ಯವೇ ತುಂಬ ಕಷ್ಟ, ಯಾರಿಗೂ ಸೇರೋದಿಲ್ಲ. ಅಂದರೆ ಅದು ಎಷ್ಟು ದೊಡ್ಡ ಲೀಡರ್ ಇದ್ರು ತುಂಬ ಕಮ್ಮಿಯಲ್ಲಿ ಆ ಅಭಿಮಾನದಿಂದ ಹೋಗುವರು. ನಿಮ್ಮ ನರೇಂದ್ರ ಮೋದಿಯವರು, ರಾಹುಲ್ ಗಾಂಧಿಯವರ ಆ ಲೆವೆಲಲ್ಲಿ ಎಲ್ಲಿಯೋ ಒಂದು ಅವರ ಪಕ್ಷ, ಒಂದು ಅಭಿಮಾನ, ಒಂದಿಷ್ಟು ಜನ ಜಾಸ್ತಿ ಸೇರ್ಬೋದು. ಲೋಕಲ್ ಲೀಡರ್ಸಿಗೆ
ಅಪ್ಪನ ಹಣೆಗೆ ಭಾಷಣಕ್ಕೆ ಈಗ ಜನ ಸೇರ್ತಾ ಇಲ್ಲ, ಅವರ ಪಕ್ಷದವರೇ ಸೇರಿ. ಅವರ ಪಕ್ಷದವರು ಈಗ ನಾವು ನೋಡ್ತಿದ್ದೇವಲ್ಲ, ಕೆಲವು ಪಕ್ಷದವರು ಅಂದರೆ ದೊಡ್ಡ ದೊಡ್ಡ ರಾಷ್ಟ್ರೀಯ ಮಟ್ಟದ ಪಕ್ಷಗಳು ನಾವು ಅಂತ ಹೇಳ್ಕೊಳ್ಳುವವರು ಪ್ರತಿಭಟನೆಗಳನ್ನು ಹಮ್ಮಿಕೊಳ್ತಾರೆ. ಆ ಪ್ರತಿಭಟನೆಯ ಎದುರಿನಲ್ಲಿ ಹಿಂದುಗಡೆ ಸಾಲಿನಲ್ಲಿ ಎಲ್ಲ ಸೀಟುಗಳು ಭರ್ತಿಯಾಗಿರ್ತವೆ, ಎದುರುಗಡೆ ಯಾರು ಅಂತ ನೋಡಿದರೆ ಒಬ್ಬ ಕಾರ್ಯಕರ್ತನೂ ಇರುವುದಿಲ್ಲ. ಅದಕ್ಕೆ ಸೀಟಿನಲ್ಲಿರುವಷ್ಟೇ ಜನ ಇರೋದು. ಈ ಚುನಾವಣೆಯಲ್ಲಿ ಒಂದು 20% ನ್ಯೂಟ್ರಲ್ ವೋಟರ್ಸ್, 80% ಡಿಸೈಡೆಡ್ ವೋಟರ್ಸ್ ವಿತ್ ಎ ಡಿಫರೆಂಟ್ ಪಾರ್ಟಿ ಆರ್ ಇಂಡಿವಿಜುವಲ್. ಜನತಾದಳ, ಕಮ್ಯುನಿಸ್ಟು, ಕಾಂಗ್ರೆಸ್ಸು, ಇಂಡಿಪೆಂಡೆಂಟು, BJP ಇದೆಲ್ಲ ಸೇರಿ ನಿಮಗೆ SDPI 80%ವರೆಗೆ ಜನ ಫಿಕ್ಸ್ ಹಂಚಿ. ಉದಾಹರಣೆಗೆ BJPಗೆ ಒಂದು 35-40, ಕಾಂಗ್ರೆಸ್ಸಿಗೆ 30-35, ಉಳಿದವರಿಗೆ ಒಂದು 5%, 2% ಫಿಕ್ಸ್. ಆ ಜನಗಳು ಸಿದ್ಧಾಂತಗಳನ್ನು ಒಪ್ಕೊಂಡ್ರು ಅಥವಾ ಆ ಪಾರ್ಟಿಯನ್ನು ಒಪ್ಕೊಂಡವರು ಅಥವಾ ನಾಯಕರನ್ನು ಅವರಿಗೆ ವೋಟ್ ಹಾಕಿದ್ರು. ನೀವೇನು ಫೇಸ್ಬುಕ್ಕಲ್ಲಿ ಬೇಕಾದ್ರೂ ಬರೀರಿ, ನೀವು V4 ಏನು ಬೇಕಾದರೂ ಹಾಕಿ, ದೇ ಡೋಂಟ್ ಕೇರ್. ಅವ್ರು ಡಿಪೆಂಡ್ ಮಾಡ್ತಾರೆ, ಅವರಿಗೆ ವೋಟ್ ಹಾಕ್ತಾರೆ. ಅದನ್ನು ಭಕ್ತಿ ಅಂತ ಕೂಡ ನಾವು ಹೇಳ್ಬೋದು. ನೀವು ಎಂತ ಹೇಳ್ತಾರೆ ಅದಕ್ಕೆ, ಭಕ್ತರು ಏನೇನು ಇದು ಬರ್ತದಲ್ಲ, ಶ್ರದ್ಧೆ ಇರಲಿರ್ಬೋದು, ಏನೋ ಒಂದು ಮಾಡ್ತಾರೆ. ಇನ್ನು ಈ 20% ಏನು ವೋಟರ್ಸ್ ಇದ್ದಾರೆ, ದೇ ಆರ್ ದ ಸೈಲೆಂಟ್ ಕಿಲ್ಲರ್ಸ್. ಅವರು ನ್ಯೂಟ್ರಲ್ ವೋಟರ್ಸ್. ಅವರ ಓಟೇ ಈ ದೇಶದ ಚುನಾವಣೆಗಳ ದಿಕ್ಕು ತಪ್ಪಿಸೋದು ಅಥವಾ ಅಧಿಕೃತಗೊಳಿಸೋದು. ಹೌದು, ಅಧಿಕೃತಗೊಳಿಸೋದು ಇವರ ದಿಕ್ಕು ತಪ್ಪಿಸುತ್ತದೆ. ಈ 20% ವೋಟರ್ಸ್ ಉಂಟಲ್ಲ, ಯಾವುದಕ್ಕೂ ಬಗ್ಗುದಿಲ್ಲ. ಇವರು ಇಂದಿರಾ ಗಾಂಧಿಯನ್ನು ಸೋಲಿಸಿದ್ದು ಅದೇ ಶಕ್ತಿ, ಅದೇ 20%. ಮನಮೋಹನ್ ಸಿಂಗ್ರನ್ನು ಸೋಲಿಸಿದ್ದು ಅದೇ ಶಕ್ತಿ, ನರಸಿಂಹರಾವ್ ಅವರನ್ನು ಸೋಲಿಸಿದ್ದು ಅದೇ ಶಕ್ತಿ, ದೇವರಾಜ ಅರಸರನ್ನ ರಾಮಕೃಷ್ಣ ಹೆಗಡೆ ಅಂತವ್ರು ಸೋಲಿಸಿದ್ದು ಅದೇ ಸ್ಟ್ರೆಂತ್. ನಾಳೆ ಯಾರಾದರೂ ಸೋತ್ರೆ ಅದೇ ಸ್ಟ್ರೆಂತೆ ಸೋಲಿಸುವುದು. ಆ ವೋಟರ್ಸನ್ನು ಯಾರು ಆಕರ್ಷಣೆ ಮಾಡ್ತಾರೋ ಅವ್ರು ಗೆಲ್ಲುತ್ತೆ. ಅದೇ ಅದನ್ನು ಗುರುತಿಸಲಿಕ್ಕೆ ದಾರಿ ಏನಾದರೂ ಉಂಟು. ಈಗ ನೋಡಿ, ಓಕೆ ಸರ್, ಗುರುತಿಸುವ ದಾರಿ ಬಗ್ಗೆ ನಾನು ತಿಳಿಯಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು MJ ಹೆಗಡೆ ಅವರ ಹತ್ರ ಮಾತಾಡ್ತಿದ್ದೇವೆ. MJ ಹೆಗಡೆ ಅವರು ಚುನಾವಣೆ ವಿಶ್ಲೇಷಕರಾಗಿ ನಮಗೆ, ಅಥವಾ ಚುನಾವಣೆ ವಿಷಯದಲ್ಲಿ ಬಹಳ ಅಂದರೆ ಒಂದು ರಾಜಕೀಯ ನಾಯಕರಾಗಿಯೂ ಹೌದು, ವಿಶ್ಲೇಷಕರಾಗಿ ಹೋಗಿ ನಮ್ಮ ಬಹಳ ಚೆನ್ನಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೀವು ಒಂದು ವಿಷಯ ಹೇಳಿದ್ರೆ, ಅಂದರೆ 30-35% ಫಿಕ್ಸ್ ವೋಟರ್, ಅಂದರೆ ಅದು ಯಾವುದೋ ಒಂದು ಪಕ್ಷಕ್ಕೆ ಅವರು ಫಿಕ್ಸ್ ಆಗಿರ್ತಾರೆ ಅಂತ. 20% ವೋಟರ್ಸು ಇಡೀ ಚುನಾವಣೆಯ ಹವಾವನ್ನು ಬದಲಾಯಿಸುವವರು, ಅಥವಾ ನೀವು ಎಲ್ಲರ ನಿರೀಕ್ಷೆಗಳನ್ನು ಮೇಲೆ ಕೆಳಗೆ ಮಾಡುವಂತ, ಅಂದರೆ ಅವ್ರು ಯಾರಿಗೂ ಬಗ್ಗುವವರಲ್ಲ, ಅಥವಾ ತಮ್ಮ ನಿರ್ಧಾರವನ್ನು ಯಾರಿಗೂ ತಿಳಿಸುವವರು ಕೂಡ ಅಲ್ಲ ಅಂತ. ಸೊ ಅಂಥ ವೋಟರ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಹೌದು ಅಂತ ಹೇಳಿದ್ರೆ ನೀವು ಇದು ಹೇಗೆ? ಪಕ್ಷದ ಸಂಘಟನೆ ಸರಿ ಇದ್ರೆ, ಬೂತ್ ಲೆವೆಲಲ್ಲಿ ಸರಿ ಇದ್ರೆ, ಅವರಿಗೆ ಬೂತ್ ಕಾರ್ಯಕರ್ತರಿಗೆ ಗೊತ್ತಾಗ್ತದೆ. ಹೇಗೆ ಅಂತಂದರೆ, ಒಂದು ಬೂತಿಗೆ ಇರೋದು ಮಿನಿಮಮ್ ವೋಟ್ಸ್ ಅವರ ಕಂಟ್ರೋಲಲ್ಲಿ 1000, 2000 ಅಲ್ವಾ? ಅವರಿಗೆ ಆ ಕಾರ್ಯಕರ್ತರಿಗೆ ಕಾಂಗ್ರೆಸ್, BJP ಪಕ್ಕ, ಇದು ಕಾಂಗ್ರೆಸ್ ಮನೆ, ಇದು BJP ಮನೆ, ಅವ್ರಿಗೆ ಗೊತ್ತಿರ್ತದೆ. ಅಥವಾ ಈ ಮನೆಯಲ್ಲಿ 3 ಜನ ಕಾಂಗ್ರೆಸ್ನವರು, 2 ಜನ ಎಲ್ಲ ಗೊತ್ತಿರ್ತದೆ. ಜೊತೆಗೆ ಯಾವುದಕ್ಕೂ ಸಿಗದವ್ರು ಯಾರು ಅಂತಾನು ಗೊತ್ತಿರ್ತದೆ. ಅವ್ರು ಬಾಯಿ ಬಿಡೋದಿಲ್ಲ, ಅವರು ನ್ಯೂಟ್ರಲ್ಲು, ಯಾವುದಕ್ಕೂ ಬರೋದಿಲ್ಲ, ಆಚೆ ಹೋಗೋದಿಲ್ಲ, ಈಚೆ ಬರೋದಿಲ್ಲ. ಬೂತ್ ಸರಿ ಇದ್ದರೆ, ಬೂತಿನ ಕಾರ್ಯಕರ್ತರು ಸರಿ ಇದ್ದರೆ, ಸ್ಥಳೀಯ ನಾಯಕರು ಸರಿ ಇದ್ದರೆ, ಈ ವಿಷಯವ ಕಲೆಕ್ಟ್ ಮಾಡೋದು ಯಾವ ಸಂಗತಿಯೂ ಅಲ್ಲ. ಇದು ಮಾಸ್ ಆಗಿ ಚುನಾವಣೆಯನ್ನು ಎದುರಿಸೋರಿಗೆ ಅರ್ಥ ಆಗೋದಿಲ್ಲ. ಬಟ್ ಮೈಕ್ರೋ ಲೆವೆಲಲ್ಲಿ ಚುನಾವಣೆಯನ್ನು ಲೆಕ್ಕ ಹಾಕುವವರೆಗೆ ಅರ್ಥ ಆಗ್ತದೆ. ನಾನು ಹೇಳಿದ್ದು ಸೂಕ್ಷ್ಮವಾಗಿ ಕೂತ್ಕೊಂಡು ಒಂದೊಂದು ಬೂತನ್ನು ಅನಾಲಿಸಿಸ್ ಮಾಡಿದರೆ ಅವ್ರಿಗೆ ಅರ್ಥ ಆಗ್ತದೆ. ಸೊ ಈ ವಿಷಯವನ್ನು ಇವತ್ತು, ಅಂದರೆ ನಾವು ಪಕ್ಷದ ಹೆಸರು ಎತ್ತಬಾರ್ದು ಅಂದ್ಕೊಂಡಿದ್ದೆ, ಆದರೂ ಕೂಡ ಈ ವಿಷಯದಲ್ಲಿ ಇವತ್ತು ಮಾತಾಡ್ತಾ ಇರೋದು BJP ಈ ವಿಷಯವನ್ನು, ಅಂದರೆ ನಾವು ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಂಗೆ ಗೊತ್ತಿಲ್ಲ ನೋಡಿ, ನಮ್ಮದು ಕಾಂಗ್ರೆಸ್, BJP, ಜನತಾದಳ ಎಲ್ಲರೂ ಪೇಪರಲ್ಲಿ ದಿನ ಹಾಕ್ತಾರೆ, ನಾವು ಹಾಗೆ ಮಾಡ್ತಾ ಇದ್ದೇವೆ, ಬೂತಿಗೆ ಹೋಗ್ತಾ ಇದ್ದೇವೆ, ಎಂಥದ್ದು ಪೇಜಿಗೆ ಒಬ್ಬ ಅಂತ. ನಾನು ನನ್ನ ಮನೆ ಸಂತೋಷ್ ನಗರ, ಮಾಮಂಜಿಯವರು ಈಗ ಇರುತ್ತೆ ಬಾಡಿಗೆ ಮನೆ. ಇವತ್ತಿನವರೆಗೆ ಕಾಂಗ್ರೆಸ್ ಆಗಲಿ, BJP ಆಗಲಿ, ದಳ ಆಗಲಿ, ಕಮ್ಯುನಿಸ್ಟ್ ಆಗಲಿ, ಆ ಬೂತ್ ಲೆವೆಲ್ಲೂ ಏನು ಟಿ ವಿಯಲ್ಲಿ ಪೇಪರಲ್ಲಿ ಹೇಳ್ತಾ ಇದ್ದಾರೆ. ನಾನು ಇವತ್ತಿನವರೆಗೆ ಯಾರನ್ನೂ ನೋಡಲಿಲ್ಲ. ಬೇರೆ ಕ್ಷೇತ್ರ ನಂಗೆ ಗೊತ್ತಿಲ್ಲ. ಇದು ಸತ್ಯ, ಇದು ನನಗೂ ಕೂಡ, ಅಂದರೆ ನಾನು ಕೂಡ ಹೇಳಂದರೆ ನಾವು ಅವ್ರು ಹೇಳಿದ್ದನ್ನು ಕೇಳ್ತಾ ಇರ್ತೇವೆ, ಬಟ್ ಪ್ರಾಕ್ಟಿಕಲಿ ಅದು ಆಗ್ತಾ ಇದೆಯಾ?
ಅಂದ್ರೆ ಇವರು ಹೋಗೋದು ಇವರನ್ನು ನಂಬುವ ಇವರನ್ನು ಅಲ್ಲಿ ಒಂದು ಸಮಸ್ಯೆ ಉಂಟು. ಆ ಕಾರ್ಯಕರ್ತರು ಕೆಲವು ಕಡೆ ಇನ್ನೊಂದು ತಪ್ಪು ಮಾಡ್ತಾರೆ, ಅವರ ವೋಟರ್ಸನ್ನು ಮಾತ್ರ ಭೇಟಿ ಮಾಡಿ ಬರ್ತಾರೆ. ಅದು ಒಂದು ಸಮಸ್ಯೆ ಉಂಟು. ಫಿಕ್ಸ್ ಅಂತ, ಇಷ್ಟು ಫಿಕ್ಸ್ ಆಯಿತು ಅಂತ ಉಳಿದದ್ದಕ್ಕೆ ಹೋಗೋದಿಲ್ಲ. ಇದು ಒಂದು. ಎರಡನೇದು, ಇವತ್ತಿನ ನಮ್ಮ ರಾಜಕೀಯ ಟ್ರೆಂಡಲ್ಲಿ ನೀವೇನಾಗ ಹೇಳಿದ್ರಿ, ಈ ಧಾರ್ಮಿಕ ಮತೀಯವಾದ ಈ ಸಮಸ್ಯೆಗಳು, ಅಫ್ಕೋರ್ಸ್ ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಈಗ ಯಾರೂ ಮಾಡಲಿಕ್ಕೆ ಆಗೋದಿಲ್ಲ, ಅವರೊಂದಕ್ಕೆ ಹೋಗೋದೂ ಇಲ್ಲ. ಆದರೆ ಈ 20% ಜನ ಉಂಟಲ್ಲ, ಇದು ಯಾವುದನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ. ನಾನು ಫೇಸ್ಬುಕ್ಕಲ್ಲಿ ಒಮ್ಮೆ ಸ್ಟೇಟಸ್ ಹಾಕಿದ್ದೆ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಕಮ್ಯುನಿಸ್ಟ್ ಇರಲಿ, ನಿಮ್ಮ ಫೇಸ್ಬುಕ್ ಬರ ನೋಡಿ ನಾವು ಓಟು ಕೊಡೋದಿಲ್ಲ ಮಾರಾಯ. ಯಾರೋ ನೀವು ಅವರನ್ನು ಟೀಕೆ ಮಾಡಿ ಒಂದು ಫೋಟೋ ಹಾಕೋದು, ಇವರನ್ನು ಟೀಕೆ ಮಾಡಿ ಒಂದು ಫೋಟೋ ಹಾಕೋದು, ವ್ಯಂಗ್ಯ ಮಾಡೋದು, ಅದನ್ನು ನೋಡಿ ನಾನು ಓಟು ಕೊಡ್ತೇನೆ? ನಮ್ಮ ಓಟು ಡಿಸೈಡ್ ಆಗ್ತದೆ. ನಿಮಗೆ ಗೊತ್ತಿದೆ ಯಾರಿಗೆ ಹಾಕಬೇಕು ಅಂತ, ವಿಶ್ಲೇಷಣೆ ಮಾಡ್ತೀವಿ. ನೀವು ಮಾಡಬೇಕಾದ್ದು, ನೀವು ಏನು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಮಾಡಿದ್ದೀರಿ ಹೇಳುವುದೇ ಆ 20% ಜನ ಲೆಕ್ಕ ಹಾಕೋದು. ಸೊ ನೀವು ಅವರಿಗೆ ಆ ವಿಷಯದಲ್ಲಿ ಮನವರಿಕೆ ಮಾಡಿ ನಿಮ್ಮ 30-35% ಅಮಲೇರಿಸಿಕೊಂಡ ವೋಟರ್ಸ್ ಬಿಟ್ಟು ಬಿಡಿ, ಅವ್ರು ನಿಮಗೆ ಓಟ್ ಹಾಕೋದು. ಅವ್ರು ರಾತ್ರಿ 1 ಗಂಟೆಗೆ ಹೋಗಿ ಬ್ಯಾಲೆಟ್ ಪೇಪರ್ ಪಾಟ್ ಅಂತ ಹೊಡಿತಾರೆ ನಿಮಗೆ. ನೀವು ಆ ಕಾನ್ಸಂಟ್ರೇಷನ್ ಬಿಟ್ಟು ಬಿಡಿ. ಎಲ್ಲ ಪಕ್ಷಗಳಿಗೂ ಅನ್ವಯ ಆಗ್ತದೆ. ಎಲ್ಲ ಪಕ್ಷಗಳಿಗೂ ಅನ್ವಯ ಆಗ್ತದೆ. 20% ವೋಟರ್ಸನ್ನು ಹುಡುಕಿಕೊಂಡು ಹೋಗಿ, ಎಲ್ಲಿದ್ದಾರೆ, ಎಷ್ಟಿದ್ದಾರೆ, ಅವ ಯಾವುದಕ್ಕೂ ಸಿಕ್ಕುವುದಿಲ್ಲ, ಅವ ಯಾವ ಪಕ್ಷಕ್ಕೂ ಬರುವುದಿಲ್ಲ, ಮೀಟಿಂಗ್ ಕರೆದ್ರು ಬರುವಲ್ಲ, ಸಭೆಗೆ ಹೋಗುವಲ್ಲ. ಬೂತಿನವರಿಗೆ ಗೊತ್ತಾಗ್ತದೆ, ಹಳ್ಳಿಗಳಲ್ಲಂತೂ ಪಕ್ಕ ಗೊತ್ತಾಗ್ತದೆ. ಸ್ವಲ್ಪ ಜನದಟ್ಟಣೆಯ ನಗರ ಪ್ರದೇಶಗಳೇ ಸ್ವಲ್ಪ ಕಷ್ಟ ಆಗಿತ್ತು. ಪಕ್ಕ ಸಣ್ಣ ಸಣ್ಣ ಲೆವೆಲಲ್ಲಿ, ಮಂಗಳೂರಿನಂಥ ಸಿಟಿಯಲ್ಲಿ ಗೊತ್ತಿರ್ತದೆ. ಹಾಗಾಗಿ ಅವರನ್ನು ನೀವು ಕನ್ವಿನ್ಸ್ ಮಾಡಿದವ್ರೆ ಮಾತ್ರ ವೋಟ್ ಪರ್ಸೆಂಟೇಜ್ ಅವ್ರಿಗೆ ಜಾಸ್ತಿ ಆಗ್ತದೆ. ಇದು ರಿಯಲ್ ಲೆಕ್ಕಾಚಾರ. ಈ ಸಮೀಕ್ಷೆಗಳಲ್ಲಿ ನೀವು ನೋಡಿ, 1%, 2% ಸ್ವಿಂಗ್ ಆಯಿತು, ಅರೆ ಎಲ್ಲಿಂದ ಬಂತು ಅಂತ, ಎಕ್ಸ್ಟ್ರಾ ಆಯಿತು ಅಂತ, ಇದೇ ಓಟು ಎಕ್ಸ್ಟ್ರಾ ಆಗೋದು. ಕಾಂಗ್ರೆಸ್ಸಿಗೆ ಓಟ್ ಕೊಡ್ತೇನೆ ಹೇಳಿ ಡಿಸೈಡ್ ಮಾಡಿ, ಅಥವಾ BJPಗೆ ಓಟ್ ಕೊಡ್ತೇನೆ ಹೇಳಿ ಡಿಸೈಡ್ ಮಾಡಿ ಕಮಿಟ್ ಆದವ ಅವ ಚೇಂಜ್ ಮಾಡೋದಿಲ್ಲ. ಚೇಂಜ್ ಮಾಡಿಸೋದಕ್ಕೆ ಆಗ್ತದೆ ಯಾವಾಗ ಅಂದರೆ ಅಂತಹ ಒಂದು ಯಾವುದೋ ಒಂದು ಸಿಚುವೇಶನ್ ಅಥವಾ ಯಾವುದೋ ಒಂದು ಗಲಾಟೆಯೋ ಗಲಭೆಯೋ ಅಥವಾ ದೊಡ್ಡ ಅಂದ್ರೆ ಅವನ ಮನಸ್ಸಿಗೆ ಆಘಾತವಾಗುವಂತ ಬೆಳವಣಿಗೆ ಯಾವುದಾದ್ರು ಒಂದು ನಡೆದರೆ ಅದರ್ವೈಸ್ ಈ ವೋಂಟ್ ಚೇಂಜ್. ಅರ್ಥ ಆಯ್ತಾ? ಹಾಗಾಗಿ ಇವರ ಪ್ರಚಾರಗಳು ಕೂಡ ಪಾಸಿಟಿವ್ ಪ್ರಚಾರವೇ ಇನ್ನು ಮುಂದಿನ ದಿನಗಳಲ್ಲಿ ಅನಿವಾರ್ಯ ಆಗ್ತದೆ ರಾಜಕೀಯ ಪಕ್ಷಗಳಿಗೆ. ನೆಗೆಟಿವ್ ಪ್ರಚಾರ ಪ್ರಯೋಜನಕ್ಕೆ ಇನ್ನೊಬ್ಬರನ್ನ ದೂರಿ ಇನ್ನೊಬ್ಬರನ್ನ ಟೀಕಿಸಿ ಖಂಡಿತವಾಗಿಯೂ ನಾನೇನು ಮಾಡಿದ್ದೇನೆ ಅಂತ ಮತದಾರರಿಗೆ ಮನವರಿಕೆ ಮಾಡಿಕೊಡಿ, ನಾನೇನು ಮಾಡ್ತೇನೆ ಅಂತ ಮತದಾರರಿಗೆ ಮನವರಿಕೆ ಮಾಡಿಕೊಡಿ. ಅದೇ ಆ ವಿಶ್ವಾಸ ನೀವು ಅಂದ್ರೆ ಮಾಡ್ತೇನೆ ಅಂತ ಹೇಳಿದಲ್ಲ, ಅದು ಅವರಲ್ಲಿ ವಿಶ್ವಾಸ ಮೂಡುವಂತೆ ಮಾಡಿ. ಅದು ಆ ಪದ್ಧತಿ ಅನಿವಾರ್ಯ ಆಗ್ತಾ ಹೋಗ್ತದೆ. ಇನ್ನು ಈಗ ನಾನು ಎಕ್ಸ್ ಪಾರ್ಟಿಗೆ ಬೈದು ಓಟನ್ನು ಗಳಿಸ್ತೇನೆ ಹೇಳುವ ಲೆಕ್ಕಾಚಾರ ಯಾಕೆಂತಂದರೆ, ನಾನು ಬೈಯುವುದು ಎಕ್ಸ್ ಪಾರ್ಟಿಯ ಲೀಡರಿಗೆ ಬೈದರೆ ಎಕ್ಸ್ ಪಾರ್ಟಿಯ ಕಮಿಟೆಡ್ ವೋಟರ್ಸ್ ಟರ್ನ್ ಆಗೋದಿಲ್ಲ ಅಂತ. ವೋಟರ್ಸ್ ಕಮಿಟೆಡ್ ವೋಟರ್ಸ್ ಇಲ್ಲಿ ಸೈಲೆಂಟಾಗಿ ನೋಡ್ತಾ ಇರ್ತಾನೆ. ಅಲ್ಲಿ 20% ಅವ ನೋಡ್ತಾ ಇರ್ತಾನೆ, ಇವ ಏನು ಬೈದ, ಯಾಕೆ ಬೈದ, ಇವ ಫೇಸ್ಬುಕ್ಕಲ್ಲಿ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇವರ ಬಿಹೇವಿಯರ್ ಎಂಥದ್ದು, ಇವರ ಕೆಟ್ಟ ನಡವಳಿಕೆ, ಇವರು 20% ನೀವು ಹೇಳ್ತಾ ಇರೋದು ಪ್ರಜ್ಞಾವಂತ ಮತದಾರರು ಅಂತ. ಅವರು ಪ್ರಜ್ಞಾವಂತ ಮತದಾರರು. ಅದಕ್ಕೆ ನೋಡಿ, ಈ ದೇಶದಲ್ಲಿ ಉಲ್ಟಾ ಪಲ್ಟಾ ರಿಸಲ್ಟ್ ಬರೋದು ಅಂದರೆ ಯಾಕೆ? ಬಿಜೆಪಿ ಓಟ್ ಕೊಟ್ಟಿರೋದಿಲ್ಲ, ಬೇಸಿಗೆ ಕೊಟ್ಟು ಬಿದ್ದಿರ್ತದೆ. ಕಾಂಗ್ರೆಸ್ ಗೆಲುವಿನ ಅಂತರ ಏನಿದೆ ಅದು ಕೆಲವೇ ಸಾವಿರಗಳಲ್ಲಿ ಇರ್ತದೆ, ಅದು ಲಕ್ಷಗಳ ಅಂತರಕ್ಕೆ ಹೋಗಿದೆ. ಅಂದ್ರೆ ನಿಮ್ಮ ಎದುರಾಳಿಗಳು ಎಲ್ಲೋ ತಪ್ಪು ಮಾಡಿದ್ದಾರೆ ಅಂತಾನೆ. ಹೌದು, ಭಾರಿ ದೊಡ್ಡ ತಪ್ಪಾಗಿದೆ ನಿಮ್ಮಿಂದ, ನೀವು ಅಥವಾ ನೀವು ಅವರನ್ನು ಮನವೊಲಿಸಿಕೊಳ್ಳುವಲ್ಲಿ ಏನೋ ಎಡವಿದ್ದೀರಿ ಅಂತ. ಮತ್ತು ಅದರಲ್ಲಿಯೂ ಒಂದೊಂದು ಪಕ್ಷಕ್ಕೆ 2 ವೋಟರ್ಸ್ ಇದ್ದಾರೆ. ಅದರಲ್ಲಿಯೂ ಪುನಃ ಈ ಕಮಿಟೆಡ್ ವೋಟರ್ಸಲ್ಲಿ 2 ಜನ ಇದ್ದಾರೆ. ಇನ್ನೊಂದು ಕಡಿದು ತುಂಡು ಮಾಡಿದ್ರು ವೋಟ್ ಹಾಕುವವರು, ಇನ್ನೊಂದು ವರ್ಗ ಖಾಲಿ ವೋಟರ್ಸ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ. ಅವರು ಇವರು ಈ ಲೀಡರ್ಶಿಪ್ ನಮಗೊಂದು ಬೇಕು, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬೇಕು, ಇವರು ಯಾವುದೋ ಒಂದು ಸಿದ್ಧಾಂತದ ನೆಲೆಗಟ್ಟಲ್ಲಿ ಸ್ವಲ್ಪ ದೂರ ಇರ್ತಾರೆ ಅವರು. ಕೆಲವೊಂದು ಸಾರಿ ಆ ವೋಟರ್ಸ್ ಟರ್ನ್ ಆಗಿಬಿಡ್ತಾರೆ. ಅದೇ ನೀವು ಹೇಳಿದಾಗೆ ಅವ್ರಿಗೆ ಆಘಾತ ಆದರೆ ಇವ್ರು ಎಂತ ಮಾಡಿದ್ರಪ್ಪ
ನಮ್ಮ ನಿರೀಕ್ಷೆಗಳು ವ್ಯತಿರಿಕ್ತ ಆಯಿತು. ಕಳೆದ ಚುನಾವಣೆಯಲ್ಲಿ ಆಗಿದೆ, ನಿಮ್ಗೆ ಗೊತ್ತಿದೆ. ಹೌದು ಅಲ್ವಾ? ಅವರು ಆ ಎರಡನೇ ಹಂತದಲ್ಲಿರ್ತಕ್ಕ ಔಟರ್ಸ್ ಅವರು. ಅಂದರೆ ಅವರು ಆ ಸಿದ್ಧಾಂತಗಳನ್ನು ಒಪ್ಪಿಕೊಂಡ್ರೂ ಕೂಡ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ. ಕೋಪ ಬಂದರೆ ಇಲ್ಲ ನೀನು ಒಂದು ಈಚೆ ಇರು ಅಂತ, ಒಂದು ಸಲ ನಿನ್ನನ್ನು ನೋಡುವ, ಮತ್ತೆ ಬೇಕಾದ್ರೆ ನಿಂಗೆ ಕೊಡುವ ಅಂತ. ಹಾಗಾಗಿ ಚುನಾವಣೆ ಹೇಳುವಂಥದ್ದು, ನೀವು ಏನು ಈ ವಿಶ್ಲೇಷಣೆಗಳನ್ನು ಮಾಡ್ತಾರೆ, ಆ ವಿಶ್ಲೇಷಣೆ ಆಧಾರದ ಮೇಲೆ ಮಾಸ್ ನೆಹರು ಮೈದಾನದಲ್ಲಿ 1 ಲಕ್ಷ ಜನ ಸೇರಿದರು. ಅದು 14 ಲಕ್ಷಗಳ ಓಟಗಾರರ ಮೇಲೆ ಪರಿಣಾಮ ಬೀರುವಂಥದ್ದಲ್ಲ, ಮತದಾರರ ಮೇಲೆ ಪರಿಣಾಮ ಬೀರುವಂಥದ್ದಲ್ಲ, ಸಾಧ್ಯವೇ ಇಲ್ಲ ಅದು. ಅದರಿಂದ ಏನು ಲಾಭ? ರಾಹುಲ್ ಗಾಂಧಿ ಬಂದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಜನ ಒಂದಾಗ್ತಾರೆ, ಸಂಘಟನೆ ಗಟ್ಟಿಯಾಗ್ತದೆ, ಕಾರ್ಯಕರ್ತರು ಒಟ್ಟಾಗ್ತಾರೆ, ಸ್ವಲ್ಪ ಉತ್ಸಾಹ ಬರ್ತದೆ. ಮೋದಿಯವರು ಬಂದರೆ BJP ಅವರು ಒಟ್ಟಾಗ್ತಾರೆ, ಭಿನ್ನಮತ ಮರೀತಾರೆ. ದಟ್ ಈಸ್ ದ ಅಡ್ವಾಂಟೇಜ್ ಫಾರ್ ದ ಪಾರ್ಟಿ. ಸೊ ಇನ್ನಷ್ಟು ಉತ್ಸಾಹದಿಂದ ಮತದಾರರ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೊರತು ಅದು ಡಿಸೈಡ್ ಮಾಡೋದಿಲ್ಲ. ಓಟನ್ನು ಡಿಸೈಡ್ ಯಾಕೆಂತಂದ್ರೆ ಅಲ್ಲಿ ಮಾಡುವವರು ಕಾರ್ಯಕರ್ತರು ಇರ್ತಾರೆ ಕೆಲವರು. ಅಲ್ಲಿ ಈಗ ನೋಡಿ, ಮೋದಿ ಇರಲಿ, ರಾಹುಲ್ ಗಾಂಧಿ ಇರಲಿ, ಇನ್ಯಾರೋ ಇರಲಿ, ಅವರ ಬಸತಿ ಹೋಗುವ ಯಾರು? ನೀವು ನಾನು ಹೋಗ್ಲಿಕ್ಕೆ ಆಗ್ತದಾ? ಕಮಿಟ್ಮೆಂಟ್ ಇದ್ದವನೇ ಹೋಗ್ಬೇಕು ತಾನೆ, ಫ್ಲಾಗ್ ಹಾಕ್ಕೊಂಡು. ಇಟ್ ಇಸ್ ಎ ಡಿಸೈಡೆಡ್ ವೋಟರ್ಸ್. ಅವರಿಗೆ ಲಾಭ ಉಂಟು, ಪಕ್ಷಕ್ಕೆ ಒಂದು ಉತ್ಸಾಹ ಬರ್ತದೆ, ಅದೆಲ್ಲ ಉಂಟು. ಬಟ್ ವೋಟು ಡಿಸೈಡ್ ಆಗೋದು ಅವರ ಕ್ಯಾಂಡಿಡೇಟಿನ ಬ್ಯಾಕ್ ಆ್ಯಂಡ್ ಇದು ಹಿಸ್ಟ್ರಿ ಅಥವಾ ಪ್ರೆಸೆಂಟ್ ವರ್ಕ್, ಕಾಂಟ್ರಿಬ್ಯೂಷನ್, ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿದೆ, ಹೇಗೆ ಒಂದು ಓಕೆನಾ, ಇವ್ರು ಮುಂಚೆ ಏನು ಮಾಡಿದ್ದಾರೆ, ಇದೆಲ್ಲವನ್ನು ತೂಕ ಹಾಕಿ ಓಟು ಕೊಡುವವರು ಈ ದೇಶದಲ್ಲಿ ಜೀವಂತ ಇದ್ದಾರೆ. ಅವರು 20% ಇದ್ದಾರೆ. ಬಟ್ 20% ಕಮ್ಮಿ ಅಲ್ಲ. ಅದೇ ಒಂದು ಓಟಿನ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗ್ತದೆ. ಅದರಿಂದ 20% ಅನ್ನೋದು ಅಂದರೆ ನಾವೀಗ 14 ಲಕ್ಷ ಓಟು ಮತದಾರರ ಲೆಕ್ಕಾಚಾರ ಮಾಡೋದಾದರೆ ಅದರಲ್ಲಿ ಆ 20% ನಿಮಗೆ ಏನೋ ಬೇಕಾದ್ರೂ. ಕಳೆದ ಚುನಾವಣೆಯಲ್ಲಿ KGP ಮಾಡಿದ್ರು ಏನೋ ಸ್ವಲ್ಪ ಓಟ್ ತೆಗೆದದ್ದು ಅವರು ಅಲ್ವಾ? BJP ಸಡನ್ ಡೌನ್ ಆಯಿತು. ಯಡಿಯೂರಪ್ಪನವ್ರು ಗೆಲ್ಲುವಾಗ ಎಷ್ಟಿತ್ತು, ಒಂದು ಟ್ರೆಂಡ್ ಕ್ರಿಯೇಟ್ ಆಗಿತ್ತು. ಇದು ಹಿಸ್ಟ್ರಿಯಲ್ಲಿ ತುಂಬ ಉದಾಹರಣೆ ಕೊಡ್ಬೋದು ನಾವು. ಎಲ್ಲಿ ಬಂಗಾರಪ್ಪ ವಿಷಯ ಇರ್ಬೋದು, ಇದು ಸೆಂಟ್ರಲಿಂದ ನೀವು ಇವರಿಂದ ಹಿಡ್ಕೊಳ್ಳೋದು, ಇಂದಿರಾ ಗಾಂಧಿಯನ್ನು ಸೋಲಿಸಿದರು. ಒಂದು ಸತಿ ಟ್ರೆಂಡ್ ಕ್ರಿಯೇಟ್ ಮಾಡ್ತಾರೆ, ಇನ್ನೊಂದು ಸತಿ ಹಾಗಾಗಿ ನನ್ನ ಕಾನ್ಸೆಪ್ಟ್ ಹೇಳೋದೇನೆಂದರೆ 20% ಇದ್ದಂಥ ಮತದಾರರು ಯಾರು ನೀವು ಕಮಿಟ್ ಆಗಿಲ್ಲ, ನೀವು ಅಭ್ಯರ್ಥಿಯನ್ನು ನೋಡಿ ಫಸ್ಟ್, ಪಕ್ಷವನ್ನು ಸೆಕೆಂಡ್ರಿ. ಮತ್ತು ಈ ಫಿಲಾಸಫಿ ಏನಿದೆ, ತತ್ವ ಸಿದ್ಧಾಂತ, ತತ್ವ ಸಿದ್ಧಾಂತಗಳನ್ನು ಯಾರೂ ಕೂಡ ಪಾಲಿಸ್ತಾ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾವ ಪಕ್ಷವೂ ಕೂಡ ತತ್ವ ಸಿದ್ಧಾಂತಗಳ ಹಿಂದೆ ಬಿದ್ದಿಲ್ಲ, ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ರಾಜಕಾರಣಿಗಳು ಅಲ್ವಾ? ಮೊನ್ನೆ ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ನೋಡಿ, ಅವರ ಉದ್ದೇಶ ಕೂಡ ಒಂದೇ. ಇತ್ತೀಚೆಗೆ ಡೆಲ್ಲಿಯಿಂದ ಕಾಂಗ್ರೆಸ್ ವಕ್ತಾರೆ, BJP ವಕ್ತಾರೆ, ಆಫ್ ವಕ್ತಾರೆ, ಇವ್ರದ್ದೊಂದು ಫೋಟೋ ನಾನು ಫೇಸ್ಬುಕ್ಕಲ್ಲಿ ನಂಗೆ ಬಂದಿತ್ತು, ನಾನು ಹಾಕಿ ಆರ್ಟಿಕಲ್ ಬರೆದಿದ್ದೆ. ಅವರು ಕತಾರಿಗೆ ಹೋಗಿದ್ದಾರೆ, ಬೀಚಿಗೆ ಎಂಜಾಯ್ ಮಾಡಲಿಕ್ಕೆ, ಫೋಟೋ ಹಾಕಿದ್ದಾರೆ ಸಮುದ್ರ ತೀರದಿಂದ. ಯಾವಾಗಲೂ NDTV ಆಜಿ ತಕ್ಕಲ್ಲಿ ಬಂದು ಜಗಳ ಮಾಡಿಕೊಂಡು ಕೂತ್ಕೊಳ್ಳುವ ವಕ್ತಾರರು, 3 ಮಹಿಳೆಯರು. ಅವರು ಓದೋದಕ್ಕೆ ನಂದು ಆಕ್ಷೇಪ ಇಲ್ಲ, ಸೌಹಾರ್ದ ಇರಬೇಕು. ಆದರೆ ನಾನು ಕೇಳ್ತಾ ಇರೋದು, ಈ ಕಾರ್ಯಕರ್ತರು ಯಾಕೆ ಉಳ್ಳಾಳ ಬೀಚಲ್ಲಿ ಹೋಗಿ ಕೂತ್ಕೊಳ್ಬಾರ್ದು? BJPಯವರು ಕಾಂಗ್ರೆಸ್ನವರು ಆಟ ಆಡಬಾರ್ದು? ನಿಮ್ಮ ಚುನಾವಣೆ ಬಂದಾಗ ನಿಮ್ಮ ಮತ ಕೇಳುವುದಷ್ಟೇ ನಿಮ್ಮ ಕೆಲಸ ಆಗ್ತಿರೋದು, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಅಂದರೆ ಸೈದ್ಧಾಂತಿಕವಾಗಿ ನಾನು ಕಾರ್ಯಕರ್ತರನ್ನ ಇಮೋಷನಲ್ ಮಾಡಿ ಬಿಟ್ಬಿಡ್ದು, ಮತ್ತು ನಾವೊಂದೇ ಇಲ್ಲಿ. ಯಾಕೆ ಅದನ್ನು ಸ್ಪೆಸಿಫಿಕ್ ಹೇಳ್ತಾ ಇದ್ದೇನೆ ಅಂದರೆ, ಈಗ ನಾನು ಹೊರಗೆ ಹೋಗುವಾಗ ನಿಮ್ಮೊಟ್ಟಿಗೆ ಚಾ ಕುಡಿಯೋದು ಬೇರೆ, ಈ ದೇಶದಿಂದ ಕತಾರಿಗೆ ಹೋಗಿ ಟಿಕೆಟ್ ಮಾಡಿಕೊಂಡು ಆರ್ಗನೈಸ್ಡ್ ಆಗಿಯೂ ಕೂಡ ಹೋಗ್ತಾರೆ ಅಂತ, ಪರಸ್ಪರ ಬೇರೆ ಬೇರೆ ಪಕ್ಷದವರು ನಾಯಕರು ಅವರು ಒಂದು ನಿರ್ಣಾಯಕ ಸ್ಥಾನದಲ್ಲಿರುವವರು ವೆಲ್ ಪ್ಲ್ಯಾನ್ಡ್ ಆಗಿ ಏನೋ ಕಚ್ಚಾಡ್ತಾರೆ ಟಿವಿಯಲ್ಲಿ. ಅವರು ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಬುಕ್ ಮಾಡಿಕೊಂಡು ಎಲ್ಲ ಸೆಟ್ಟಿಂಗ್ ಮಾಡಿಕೊಂಡು ಫಾರಿನ್ ಟೂರ್ ಮಾಡ್ತಾರೆ ಅಂತ.
ಸೊ ನೀವು ಇಲ್ಲಿ ಯಾಕೆ ಬಡದಾಡ್ತೀರಿ ಕಾರ್ಯಕರ್ತರು? ನೀವು ಕೂಡ ಉಳ್ಳಾಳ ಬೀಚಲ್ಲಾದ್ರೂ ಚಾ ಕುಡೀರಿ ಅಂತ. ನಿಮ್ಮ ಒಬ್ಬರ ಮುಖ ಒಬ್ಬರಿಗೆ ನೋಡದೇ ಇರುವ ಹಾಗೆ ದ್ವೇಷ ಅಂದ್ರೆ ನಾವು ಆಕ್ಚುಲಿ ವೈಯಕ್ತಿಕವಾಗಿ ನಮ್ಗೆ ಯಾವುದೇ ಇದು ಇರಲಿಲ್ಲ, ವೈರಿಗಳಾಗಿ ಇನ್ನು ಯಾವುದೋ ಅಂದ್ರೆ ವೈರಿ ದೇಶಗಳಲ್ಲಿ ನಾವು ನಿಂತ್ಕೊಂಡು ಎದುರ ಹಾಗೆ ಆ ರೀತಿ ಕಾರ್ಯಕರ್ತರು ಲೀಡರ್ಸ್ಗಳೆಲ್ಲ ಒಟ್ಟಿಗೆ ಇರ್ತಾರ ಎನಿ ಟೈಮ್. ನೀವು ಕೂಡ ಒಟ್ಟಿಗೆ ಇರಿ. ಮತ್ತು ಲೀಡರ್ಸಿಗೂ ನಾನು ಹೇಳಿದ್ದು ವೈ ಯು ಆರ್ ಟೆಂಪ್ಟಿಂಗ್ ದ ವರ್ಕರ್ಸ್, ನೀವು ಕಾರ್ಯಕರ್ತರನ್ನ ಯಾಕೆ ಟೆಂಪ್ಟ್ ಮಾಡ್ತೀರಿ? ಓಕೆ ಸರ್, ನಾವು ಚುನಾವಣೆ ವಿಷಯದಲ್ಲಿ ಒಂದಿಷ್ಟು ಮಾತಾಡಿದ್ವಿ. ಅದನ್ನು ಇನ್ನೂ ನಮ್ಮ ಕೆಲವು ಧಾರ್ಮಿಕ ವಿಷಯಗಳ ಬಗ್ಗೆ ಬರೋದಾದರೆ, ಅಂದರೆ ಧಾರ್ಮಿಕ ನಾಯಕರು ಕೆಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಂದೂಡಿದ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ವಿಷಯದಲ್ಲೂ ಕೂಡ ಸ್ವಲ್ಪ ಮಾತಾಡಬೇಕನ್ನಿಸ್ತದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ನಾವು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಮುಂದುವರಿತೇವೆ. MG ಹೆಗಡೆ ಅವರು ರಾಜಕೀಯ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಅಂತ. ಅಂದರೆ ಈಗ ನಾವು ವೋಟರ್ ಬಗ್ಗೆ ಅಥವಾ ಮತದಾರರ ಬಗ್ಗೆ ಮತ್ತು ನಾವು ಹಣ ವಿನಿಯೋಗದ ಬಗ್ಗೆ ಒಂದಿಷ್ಟು ಮಾತಾಡಿದ್ವಿ. ಈಗ ನಾವು ಧರ್ಮ ರಾಜಕಾರಣದ ಬಗ್ಗೆ, ಅಂದರೆ ಧರ್ಮ ರಾಜಕಾರಣದ ನೀತಿ ಸಂಹಿತೆಯ ಒಂದು ಬಿಸಿ ತಟ್ಟಿದೆ ಅಂತದ್ದು. ಅಂದರೆ ರಾಜ್ಯ ವಿಧಾನಸಭೆ ಚುನಾವಣೆ ಮೇ 12ರಂದು ನಡೆಯುವ ಚುನಾವಣೆ ಸಂಬಂಧಿಸಿದಂತೆ ಹೊರಡಿಸಲಾದ ನೀತಿ ಸಂಹಿತೆಯ ಬಿಸಿ ಧರ್ಮ ರಾಜಕಾರಣಕ್ಕೂ ತಟ್ಟಿದೆ. ಹೀಗಾಗಿ ನೀತಿ ಸಂಹಿತೆ ಜಾರಿಯಾದಂದಿನಿಂದ ಮೇ 18ರವರೆಗೆ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ವಿವಿಧೆಡೆ ನಡೆಯುವ ಧಾರ್ಮಿಕ, ಸಾಂಸ್ಕೃತಿಕ, ಕ್ರೀಡಾ ಕಾರ್ಯಕ್ರಮಗಳು ಮುಂದೂಡಲ್ಪಟ್ಟಿವೆ. ರಾಜಕಾರಣದಲ್ಲಿ ಧರ್ಮವಿರಲಿ, ಆದರೆ ಧರ್ಮದಲ್ಲಿ ರಾಜಕಾರಣ ಬೇಡ ಎಂಬುದು ತಿಳಿದವರ ಸಲಹೆಯಾಗಿದೆ. ರಾಜಕಾರಣಿಗಳು ತಮ್ಮ ನಂಬಿಕೆಯ ಧರ್ಮದ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಬಹುದು, ಆದರೆ ಧರ್ಮದಲ್ಲಿ ರಾಜಕಾರಣವು ಬೇರೆ ಬೇರೆ, ಅಲ್ಲಿ ಒಗ್ಗಟ್ಟಿಗೆ ಹೊಡೆತವಿದೆ ಎಂಬುದು ಬಲ್ಲವರ ಅಭಿಮತವಾಗಿದೆ. ಚುನಾವಣೆಯಲ್ಲಿ ಹಣಬಲ, ತೋಳ್ಬಲವೇ ಮೇಲುಗೈ ಸಾಧಿಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಬಲ ರಾಜಕಾರಣಿಗಳು ಚುನಾವಣೆ ಮೇಲೆ ಕಣ್ಣಿಟ್ಟುಕೊಂಡು ಮಸೀದಿ, ಮದ್ರಸಾ, ದೇವಸ್ಥಾನ, ಚರ್ಚ್, ಕ್ರೀಡೆ, ಧಾರ್ಮಿಕ ಸಂಘಟನೆಗಳಲ್ಲಿ ತಮ್ಮವರು ನುಸುಳುವಂತೆ ಮಾಡುತ್ತಾರೆ, ಅಲ್ಲದೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತೆ ನೋಡಿಕೊಳ್ಳುತ್ತಾರೆ. ಆ ಬಳಿಕ ಧಾರ್ಮಿಕ ಸಂಸ್ಥೆಗಳ ಸಹಿತ ಎಲ್ಲ ಸಂಘಟನೆಗಳಲ್ಲಿ ಎಲ್ಲವೂ ಪ್ರಬಲ ರಾಜಕಾರಣಿಗಳ ಮರ್ಜಿಗೆ ತಕ್ಕಂತೆ ನಡೆಯುತ್ತದೆ. ಈ ಸಂಸ್ಥೆಗಳ ವಾರ್ಷಿಕೋತ್ಸವ, ಜಾತ್ರೆ, ಉರುಸ್, ನೇಮ, ಬ್ರಹ್ಮಕಲಶ ಇತ್ಯಾದಿಗಳಲ್ಲಿ ಪ್ರಬಲ ರಾಜಕಾರಣಿಗಳೇ ಮೇಳೈಸುತ್ತಾರೆ. ಅಂದರೆ ಬಹುತೇಕ ಮಸೀದಿ, ಮದ್ರಸಾ, ದೇವಸ್ಥಾನ, ಚರ್ಚ್ ಆಡಳಿತದ ಚುಕ್ಕಾಣಿಯು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ, ನಗರ ಸದಸ್ಯರ ಮತ್ತು ಅಧ್ಯಕ್ಷರ, ಉಪಾಧ್ಯಕ್ಷರ, ಶಾಸಕರ ಬಳಿ ಇರುತ್ತದೆ. ಚುನಾವಣೆಯ ಸಂದರ್ಭದಲ್ಲಂತೂ ಇವರ ಅಧಿಪತ್ಯ ಸಂಘಟನೆಯ ಕಾರ್ಯಕ್ರಮಗಳನ್ನು ದುರುಪಯೋಗಿಸಿಕೊಳ್ಳುತ್ತದೆ. ಅಂದರೆ ಕಾರ್ಯಕ್ರಮಗಳ ಅಧ್ಯಕ್ಷತೆ, ಉದ್ಘಾಟನೆ, ಮುಖ್ಯ ಅತಿಥಿ ಇತ್ಯಾದಿ ನೆಪದಲ್ಲಿ ಪಾಲ್ಗೊಂಡು ಒಂದಿಷ್ಟು ಆಶ್ವಾಸನೆ ನೀಡಿ ಚುನಾವಣೆ ಮೇಲೆ ಪರಿಣಾಮ ಬೀರುವಂತೆ ಮಾಡುತ್ತಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಚುನಾವಣಾ ನೀತಿ ಸಂಹಿತೆಯು ಮೂಲಕ ಚುನಾವಣಾ ಆಯೋಗವು ಈ ಸಂಸ್ಥೆಗಳ ಕಾರ್ಯಕ್ರಮಗಳ ಮೇಲೂ ಹದ್ದಿನ ಕಣ್ಣಿಟ್ಟಿದ್ದು, ಕಾರಣ ತಾವಿಲ್ಲದೆ ತಮ್ಮ ಅಧೀನದ ಸಂಘಟನೆಗಳ ವಾರ್ಷಿಕ ಕಾರ್ಯಕ್ರಮ ನಡೆಯಬಾರದು ಎನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನೇ ಮುಂದೂಡಿದ ಉದಾಹರಣೆಗಳು ಈ ಜಿಲ್ಲೆಯಲ್ಲಿ ಬೆಳಕಿಗೆ ಬರುತ್ತಿವೆ. ಸಾಧಾರಣವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಬಹುತೇಕ ಧಾರ್ಮಿಕ, ಸಾಮಾಜಿಕ, ಕ್ರೀಡಾ ಚಟುವಟಿಕೆಗಳ ಕಾರ್ಯಕ್ರಮಗಳು ಭರಾಟೆ ಅಧಿಕವಿರುತ್ತದೆ. ವರ್ಷಂಪ್ರತಿ ನಡೆಯುವ ಈ ಕಾರ್ಯಕ್ರಮವನ್ನು ಚುನಾವಣೆಯ ನೆಪದಲ್ಲಿ ಮುಂದೂಡುವುದು ಸರಿಯಲ್ಲ. ಇವರು ಬೇಕಾದರೆ ದೂರ ಸರಿಯಲಿ, ನಂಬಿಕೆಗೆ ಅಪಚಾರ ಎಸಗುವುದು ಬೇಡ ಎಂಬ ಸಂಪ್ರದಾಯಸ್ಥರು ಹೇಳಿಕೊಳ್ತಾ ಇದ್ದಾರೆ. ಈ ಮಧ್ಯೆ ಸಾಮಾಜಿಕ, ಕ್ರೀಡಾ ಕಾರ್ಯಕ್ರಮಗಳು ಕೂಡ ಮುಂದೂಡಲ್ಪಟ್ಟಿವೆ. ಧಾರ್ಮಿಕ ರಾಜಕಾರಣವು ಈ ರೀತಿ ಬೇರೆ ಕಡೆ ಹೊಡೆತ ನೀಡ್ತಾ ಇದೆ ಅಂತ, ರಾಜಕಾರಣದಲ್ಲಿ ಹೊಡೆತ ನೀಡ್ತಾ ಇದೆ. ನೋಡಿ, ದೇವಸ್ಥಾನಗಳಲ್ಲಿ, ಚರ್ಚ್, ಮಸೀದಿಯ ಒಳಗಡೆ ಅವರಷ್ಟಕ್ಕೆ ಅವರು ಮಾಡುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಿಷೇಧ ಇಲ್ಲ. ಅಲ್ಲಿ ರಾಜಕಾರಣಿಗಳು ಪ್ರವೇಶ ಮಾಡಬಾರ್ದು. ಇದು ಒಂದು. ಈಗ ರಾಜಕಾರಣಿ ತನ್ನದೇ ಕಾರ್ಯಕ್ರಮ ನನ್ನ ಹೆಸರಲ್ಲೇ ನಡಿಬೇಕು ಅಂತಿದ್ದರೆ ಅವನ ನಿಯಂತ್ರಣದಲ್ಲೇ ಇದ್ದರೆ ಅದನ್ನು ಮುಂದೆ ಹಾಕ್ತಾನೆ. ಸ್ವಾಭಾವಿಕ ಅದು. ಯಾಕೆಂದರೆ ಅವನಿಗೇನು ಈಗ ಲಾಭ ಇಲ್ಲ, ಮುಂದೆ ಯಾವಾಗ ಲಾಭ ಇದೆ, ಬಟ್ ಅದನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಬಟ್ ಇದೆಲ್ಲ ಇದ್ದರೂ ಕೂಡ ಇವತ್ತು ನನಗೆ ಆಶ್ಚರ್ಯ ಆಗೋದು, ಎಲ್ಲ ರಾಜಕಾರಣಿಗಳು ಬಹಿರಂಗವಾಗಿ ಮಸೀದಿ, ಚರ್ಚ್ ಒಳಗೆ ಮಠಾಧೀಶರು, ಫಾದರ್ಗಳ ಅಥವಾ ಮೌಲ್ಯಗಳ ಹತ್ರ ಹೋಗಿ ಆಶೀರ್ವಾದ ಅಂತ ಹೋಗ್ತಾರಲ್ಲ, ಇದು ಎಷ್ಟು ಸರಿ ಅಂತ ನನ್ನೊಂದು ಪ್ರಶ್ನೆ. ಅವರು ಕೇವಲ ಆಶೀರ್ವಾದ ತಗೊಳ್ಳೋದಿಲ್ಲ, ಆಶೀರ್ವಾದದ ಫೋಟೋ ಹೊಡಿತಾರೆ ಅಲ್ವಾ, ಅದರದ್ದು ವಿಡಿಯೋ ಮಾಡ್ತಾರೆ, ಅದು ಫೋಟೋ ಬರ್ತದೆ. ಚುನಾವಣಾ ನೀತಿ ಸಮಿತಿಯಲ್ಲಿ ಅದು ಯಾಕೆ ಸೇರಿಸಿಲ್ಲ? ಈಗ ನೀವು ಧಾರ್ಮಿಕ ದುರ್ಬಳಕೆಯನ್ನು ಮಾಡಿಕೊಳ್ಳಬಾರ್ದು, ಮತೀಯ ವಿಚಾರಗಳನ್ನು ತರಬಾರ್ದು ಅಂತ ಇದ್ಮೇಲೆ, ದೇವಸ್ಥಾನದ ಒಳಗೆ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಇದ್ದ ಮೇಲೆ ಸಾರ್ವಜನಿಕರು ಸೇರಿರುವ ಕಾರ್ಯಕ್ರಮಗಳಲ್ಲಿ ಇರಬಾರ್ದು ಅಂತ, ಅಂದ್ರೆ ಸಾರ್ವಜನಿಕರ ಮೇಲೆ ಪ್ರಭಾವ ಬೀರುವ ಕೆಲಸಗಳನ್ನು. ಈಗ ಮಠದ ಒಳಗೆ ಹೋಗಿ, ಚರ್ಚ್ ಒಳಗೆ ಹೋಗಿ, ಮಸೀದಿ ಒಳಗೆ ಹೋದ್ರೆ ಅದು ಪ್ರಭಾವ ಬೀರ್ಲಿಕ್ಕೆ ಅಲ್ಲ ಹೋಗುದು, ಪ್ರಭಾವ ಬೀರ್ತದಲ್ಲ. ನಾನು ಹೇಳುದು ಚುನಾವಣೆ ಅಲ್ಲ, ಅದು ವೈಯಕ್ತಿಕವಾಗಿ ಮತಯಾಚನೆಗೆ ಹೋಗೋದು. ಆ ವ್ಯಕ್ತಿಯನ್ನ ಪರ್ಟಿಕ್ಯುಲರ್ ಧಾರ್ಮಿಕ ನಾಯಕ ಇದ್ದಾರೆ, ನೀವು ನಿಮ್ಮ ಮತ ನನಗೆ ಕೊಡಿ ಅಂತ ಕೇಳೋದು, ಅದು ಅದ್ರ ಪರಿಣಾಮ ಅವರ ಫಾಲೋವರ್ಗಳ ಮೇಲೆ ಬೀಳ್ಬೋದು. ಆದರೆ ಅವ್ರಿಗೆ ಹೇಳ್ತಾ ಇರೋದು, ಈಗ ನಾನು ಅವರ ಮಠ ಅಥವಾ ಧಾರ್ಮಿಕ ಕೇಂದ್ರ, ಚರ್ಚ್, ಮಸೀದಿ ಒಳಗೆ ಊಟ ಕೇಳಲಿಕ್ಕಿಲ್ಲ.
ಅದ್ರ ಒಳಗೆ ಹೋಗಿ ಓಟು ಕೇಳೋ ಪ್ರಶ್ನೆ ಇಲ್ಲ, ಹೌದಾ? ಅಲ್ಲಿ ಸಭೆ ಮಾಡಲಿಕ್ಕೂ ಇಲ್ಲ. ಇವರು ನಾಜೂಕಾಗಿ ಹೋಗಿ ಅವರ ಆಶೀರ್ವಾದ ಅಂತೇಳಿ ನೀವು ಹೇಳಿದಾಗೆ ಟಿ ವಿ ಪೇಪರಲ್ಲಿ ಹಾಕೋದು ಕೂಡ ಒಂದು ಇನ್ಫ್ಲುಯೆನ್ಸ್ ಅಲ್ವಾ ಅಂತ ನಾನು ಕೇಳಿದೆ. ಅದಕ್ಕೆ ನಾನು ಹೇಳಿ ನೀವು ನೀತಿ ಸಂಹಿತೆ ತನ್ನಿ, ಚುನಾವಣೆ ಡಿಕ್ಲೇರ್ಡ್ ಆದಮೇಲೆ ರಾಜಕಾರಣಿಗಳು ಮಠಕ್ಕೆ ಹೋಗಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಪಬ್ಲಿಕ್ ಮಾಡಲಿಕ್ಕಿಲ್ಲ ಅಂತ. ಪಬ್ಲಿಷ್ ಮಾಡಬಾರ್ದು ಅದನ್ನು, ಫೋಟೋ ಹೊಡಿಲಿಕ್ಕಿಲ್ಲ, ವಿಡಿಯೋ ಬರಲಿಕ್ಕಿಲ್ಲ, ಹೊರಗಡೆ ಬರಲಿಕ್ಕಿಲ್ಲ. ನೀವು ಯಾರು ಎಲ್ಲಿ ಹೋಗಿದ್ದೀರಾ ನಿಮ್ಮಷ್ಟಕ್ಕೆ ನೀವು ಹೊಡ್ಕೊಳ್ಳಿ. ಗುರುಗಳು ಓಟ್ ಕೇಳಿ ಬರಬೇಕಾ, ಫಾದರ್ಗಳು ಓಟ್ ಕೇಳಿ ಬರಬೇಕು, ಕೇಳಿ ಬನ್ನಿ. ಇಟ್ ಶುಡ್ ನಾಟ್ ಬಿ ಪಬ್ಲಿಷ್ಡ್. ಮತ್ತೆ ಅದನ್ನು ಸಾಮೂಹಿಕವಾಗಿ ಇದನ್ನು ಮಾಡ್ಕೊಂಡು ಹೋಗಬೇಡಿ ಅಂತ, ಗುಳೆ ಕಟ್ಕೊಂಡು ಹೋಗಬೇಡಿ. ಅದೇ ಪಬ್ಲಿಕ್ ಆಗಲಿಕ್ಕಿಲ್ಲ ಅಷ್ಟೇ, ಪ್ರಚಾರ ಆಗಲಿಕ್ಕಿಲ್ಲ, ಅದನ್ನು ಹೊರಗಡೆ ಬರಲಿಕ್ಕಿಲ್ಲ. ಯಾಕೆ ಮಾಡಬಾರ್ದು? ಅದು ಜೊತೆಗೆ ಇವತ್ತು ಟಿ ವಿಗಳಲ್ಲಿ ನಿನ್ನೆ ಮೊನ್ನೆ ನೋಡಿದೆ, ಟಿ ವಿ ಜ್ಯೋತಿಷಿಗಳು ಅನಾಲಿಸಿಸ್ ಮಾಡ್ತಾರೆ, ಅದನ್ನು ಏಕೆ ಬ್ಯಾನ್ ಮಾಡೋದಿಲ್ಲ? ಅದು ಇನ್ನೊಂದು ರೀತಿಯ ನಿಮ್ಮದು ಬ್ಯಾನ್ ಮಾಡಿರ್ತಾರೆ. ನೀವು ಈಗ ಸಮೀಕ್ಷೆ ಮಾಡಲಿಕ್ಕಿಲ್ಲ, ಟಿ ವಿಯವರು ಒಬ್ಬ ಜ್ಯೋತಿಷಿ ಕೂಡ ಸಮೀಕ್ಷೆ ಮಾಡ್ತಾನಲ್ಲ, ಅದು ಯಾಕೆ ಬ್ಯಾನ್ ಆಗ? ಭವಿಷ್ಯ ಹೇಳ್ತಾನೆ. ಭವಿಷ್ಯ ಹೇಳುದಂದ್ರೆ ಏನು? ಅದು ಮತದಾರ ಮೇಲೆ ಪ್ರಭಾವ ಬೀರಲಿಕ್ಕೆ, ಅದು ಮತೀಯವಾಗಿ ಧಾರ್ಮಿಕವಾಗಿ ಒಬ್ಬ ವ್ಯಕ್ತಿ ಕೂತ್ಕೊಂಡು ಆ ಸಮೀಕ್ಷೆ ಅವನದನ್ನು ಅವ ಹೇಳ್ತಾನೆ, ಅದು ಯಾಕೆ ಬ್ಯಾನ್ ಆಗೋದಿಲ್ಲ? ಸೊ ಇದರೊಳಗೆ ಇನ್ನೂ ತುಂಬ ಹಂತ ಹಂತವಾಗಿ ಇವರು ಸುಧಾರಣೆ ಪ್ರಾಮಾಣಿಕವಾಗಿ ತೋರಿದಿದ್ರೆ ದೇಶದಲ್ಲಿ ಈ ಚುನಾವಣೆಗಳು ಇನ್ನೂ ಒಳ್ಳೆಯದಾಗ್ತದೆ. ಆದರೆ ಒಂದು ಗ್ಯಾರಂಟಿ ಇದೆ, ಇವರು ಏನು ಆಟ ಆಡಿದರು ಯಾರು ಪರ್ಮನೆಂಟ್ ಅಲ್ಲ ಹೇಳೋದನ್ನು ಈ ದೇಶದ ಜನ ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಮತ್ತೆ ನಾನು ಪರ್ಮನೆಂಟ್ ಅಲ್ಲ ಅಂತ ಇವರಿಗೂ ಗೊತ್ತಿದೆ. ಬಟ್ ನಾನು ಇವತ್ತಿಗೆ ನನ್ನ ಅವಶ್ಯಕತೆ ಇದೆ ಅಥವಾ ನಾನು ಈ ಸಮಯದ ಸದುಪಯೋಗ ನಾನು ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಇರುವವರು ಚುನಾವಣಾ ಕಣದಲ್ಲಿ ಇರ್ತಾರೆ, ಹೋರಾಟ ಮಾಡ್ತಾ ಇರ್ತಾರೆ. ಬಟ್ ನೀವು ಬೇಕೋ ಬೇಡ ಅಂತ ಮತದಾರ ನಿರ್ಧರಿಸ್ತಾರೆ. ಬಟ್ ನಿರ್ಧರಿಸುವ ಹಂತದಲ್ಲಿ ಇವರು ಬಹಳಷ್ಟು ಕಳ್ಕೊಂಡಿರ್ತಾರೆ. ಕೆಲವರು ಮತ್ತು ಗೆದ್ದವರು ಮತ್ತೆ ಗಳಿಸ್ಲಿಕ್ಕೆ ರೆಡಿಯಾಗಿರ್ತಾರೆ. ಈ ಗಳಿಕೆಗಳ ವಿಷಯದಲ್ಲಿ ಅಂದರೆ ನಾವು ಒಂದು ವಿಷಯವನ್ನು ಹೇಳ್ತೇವೆ, ಯಾರು ನಮ್ಮ ಶಾಸಕರಾಗಲಿ, ಇವರು ಸಂಸದರಾಗಲಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿ, ನಗರಸಭೆ ಸದಸ್ಯರಾಗಲಿ, ಇವರೆಲ್ಲರೂ ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಸೇವಕರು ಅಂತ ಹೇಳ್ತೇವೆ. ಇವರು ಸೇವಕರಾಗಿದ್ದಾರಾ ಅಂತ ನೋಡಿ, ಸೇವಕರು ಹೇಳುವ ಶಬ್ದವನ್ನು ಪ್ರಯೋಗ ಮಾಡಲೇಬಾರ್ದು. ನಾನು ಹೇಳುವುದಾದ್ರೆ ಅವರೆಲ್ಲರೂ ಗೌರ್ಮೆಂಟ್ ಎಂಪ್ಲಾಯೀಸ್, ನಾಮಿನೇಟೆಡ್ ಅಲ್ಲ, ಇದು ಎಕ್ಸಾಮ್ ಪಾಸ್ ಆಗಿ ಹೋದವರೆಲ್ಲ ಇಲೆಕ್ಟೆಡ್ ಆಫೀಸರ್ಸ್ ಬೈ ದಿ ಪೀಪಲ್. ಯಾಕೆಂದರೆ ಈ ನೌಕರರಿಗೆ ಸಿಗುವ ಸಂಬಳ MLA ಗೆ, MP ಗಳಿಗೆ ಎಲ್ಲರಿಗೂ ಸಿಗ್ತದೆ. ಅವರಿಗೆ ಭತ್ಯೆ ವಿಷಯದಲ್ಲಿ ಬಂದಾದರೆ ನಾವು ಅಧಿಕಾರಿಗಳಿಗಿಂತ ಇವರದು 100 ಪಟ್ಟು ಹೆಚ್ಚಾಗಿರ್ತದೆ. ಅವರನ್ನು ಇವತ್ತಿನ ರಾಜಕಾರಣಿಗಳನ್ನು ಅವರನ್ನು ಸೇವಕ ಅಂತ ಹೇಳಿದ್ರೆ ಒಂದು ರೀತಿ ನಮ್ಮನ್ನು ನಾವು ಮತದಾರರನ್ನು ನಾವು ಅವಮಾನ ಮಾಡ್ಕೊಂಡಾಗ ವ್ಯಂಗ್ಯ ಮಾಡ್ಕೊಳ್ಳೋದು. ಅದು ಯಾರಿಗೆ ಗೊತ್ತು? ಅವನಿಗೆ ಒಮ್ಮೆ ಅಧಿಕಾರ ಕೊಟ್ಟರೆ ಮಾತಾಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅವನೆಂತ ಸೇವಕ? ಆದರೂ ಕೂಡ ಅವ್ರು ಹೇಳ್ಕೊಳ್ತಾರೆ ನಾನು ಜನಸೇವಕ. ಅದು ನಮ್ಮ ಜನನ ಚಪ್ಪಾಳೆ ಹೊಡೆಯೋರು, ಎಲ್ಲ ಡೈಲಾಗಿಗೂ ಈ ದೇಶದಲ್ಲಿ ಚಪ್ಪಾಳೆ ಹೊಡೆಯೋರು ಇದ್ದಾರೆ, ಎಲ್ಲರ ಡೈಲಾಗಿಗೂ ಚಪ್ಪಾಳೆ ಹೊಡೆಯೋರು ಇದ್ದಾರೆ. ಅದರಿಂದಾಗಿ ಈ ವ್ಯವಸ್ಥೆಗಳೆಲ್ಲ ಜೀವಂತವಾಗಿರ್ತದೆ. ಅಂದರೆ ಚಪ್ಪಾಳೆ ಹೊಡೆಯೋದು ಅಂತ ಹೇಳಿದ್ರೆ ಅವ್ರನ್ನ ಬೆಂಬಲಿಸಿದ ಹಾಗೆ, ಅಂದರೆ ನಾವು ನಿಮ್ಮನ್ನು ಒಪ್ಪಿಕೊಂಡಿದ್ದೇವೆ ಅಂತ. ನೀವು ಜೈಲಿಗೆ ಹೋದವರಿಗೂ ಮಾಲೆ ಹಾಕ್ತೇವೆ, ಕೊಲೆ ಮಾಡಿ ಬಂದವರಿಗೂ ಮಾಲೆ ಹಾಕ್ತೇವೆ, ಪ್ರತಿಯೊಂದಕ್ಕೂ ಇಲ್ಲಿ ಜನ ಇದ್ದೇವೆ ನಾವು. ಹಾಗಾಗಿ ನೀ ಏನು ಬೇಕಾದರೂ ಮಾಡು. ಈ ಟ್ರೆಂಡ್ ಇರೋದ್ರಿಂದ ಅವರಿಗೂ ಗೊತ್ತಿದೆ ಏನಾಗೋದಿಲ್ಲ, ನಾನು ನಾಳೆ ಹೊರಗೆ ಬರ್ತೇನೆ, ಯಥಾಸ್ಥಿತಿ ನಂದು ಕಂಟಿನ್ಯೂ ಆಗ್ತದೆ ಅಂತ. ಆದರೆ ಇಂಡಿಯನ್ ಡೆಮೋಕ್ರಸಿ ಇಸ್ ಅಲೈವ್. ಎಲ್ಲೋ ಒಂದು ಕಡೆ ಅದು ಬಾಲ ಎತ್ತಿ ಹೊಡಿತದೆ, ಆಗ ಬೀಳ್ತಾರೆ. ಅದು ಆಗಾಗ ಆಗ್ತಾ ಇದೆ. ಅದೇ ಬಚಾವ್ ನಾವು. ಅದು ಇಲ್ಲದೆ ಹೋದ್ರೆ ಇಷ್ಟೊತ್ತಿಗೆ ಅರಾಜಕತೆ ಮಾಡಿಬಿಡ್ತಿದ್ರೇನೋ ಅಂತ ಭಯ ಆಗ್ತದೆ. ಆದರೂ ಕೂಡ ಚುನಾವಣೆ ಹೇಳುವಂಥದ್ದು ಬದಲಾವಣೆಗಾಗಿ. ಬದಲಾವಣೆ ಇಲ್ಲದ ಚುನಾವಣೆಯೇ ಅಲ್ಲ. ನೀವು ಪರ್ಮನೆಂಟ್ ಒಂದು ಕ್ಷೇತ್ರಕ್ಕೆ ಒಬ್ಬನಿಗೆ ಗುತ್ತಿಗೆ ಕೊಡಿ ಆಗಿದ್ರೆ ಏಲಮ್ಮ ಹಾಕಿಬಿಡಿ ಅಂತ ಹೇಳಿದ್ ನಾನು. ಈ ಸುರತ್ಕಲ್ ಕ್ಷೇತ್ರ MJ ಹೆಗಡೆ 3 ಸಾರಿ ಪಾಸ್, ಲೈಫ್ ಲಾಂಗ್. ನೀನು ಸತ್ತ ಮೇಲೆ ನಿನ್ನ ಮಗ ಇಲ್ಲ, ಈಗ ಆಗ್ತಾ ಇರೋದೇ ಅಂದರೆ ಅದನ್ನೇ ಹೇಳುದು ನಾನು. ನೀವು ಅದನ್ನು ಏಲಮ್ಮ ಹಾಕಿಬಿಡಿ, ಚುನಾವಣೆ ಯಾಕೆ ಮಾಡ್ತೀರಿ? ದುಡ್ಡು ಖರ್ಚಲ್ವಾ? ಆ 30 ವರ್ಷ 40 ವರ್ಷ 50 ವರ್ಷ 5 ಟರ್ಮು 4 ಟರ್ಮು ಎಲ್ಲ ಪಾರ್ಟಿಯವರು ಇದ್ದಾರೆ. ನಾನು ಹೇಳುದು ಒಂದು ನೋಟಿಫಿಕೇಶನ್ ಮಾಡಿಬಿಡ್ದು, ಇದು ಇವರ ಕುಟುಂಬಕ್ಕೆ ಬಿಟ್ಟಿದೆ, ಇವ್ರ ಕ್ಷೇತ್ರಕ್ಕೆ ಬಿಟ್ಟಿದೆ, ಚುನಾವಣಾ ಆಯೋಗ ಘೋಷಣೆ ಮಾಡಿ ಬಿಡಲಿ, ದುಡ್ಡು ಉಳಿತದೆ.
ಇದೇನಾದ್ರು ಅರ್ಥ ಉಂಟು ಅದಕ್ಕೆ? ಆ ಪಕ್ಷದಲ್ಲಿ ಬೇರೆ ಕಾರ್ಯಕರ್ತರೇ ಇಲ್ವಾ, ಬೇರೆ ಲೀಡರ್ಸ್ಗಳೇ ಇಲ್ಲ? ಅಲ್ಲ, ಇಲ್ಲಿ ನಮಗೆ ಗೆಲುವು ಮುಖ್ಯ. ಅಂದ್ರೆ ಕಾರ್ಯಕರ್ತರು ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ನಮ್ಮ ಜನ ಒಪ್ಕೊಂಡಿದ್ದಾರೆ, ನಮಗೆ ಮತದಾರರು ಅವನಿಗೆ ಒಂದ್ ಹೇಳ್ತೇನೆ, ಅವನಿಂದಾಗಿ ನಾವು ಗೆಲ್ತಾ ಇದ್ದೇವೆ, ನಾವು ಅಧಿಕಾರಕ್ಕೆ ಬರ್ತಾ ಇದ್ದೇವೆ ಅಂತ ಆದ್ರೆ ಯಾಕೆ ಅವನನ್ನು ಮತ್ತೆ ಮತ್ತೆ ನಿಲ್ಲಿಸಬಾರ್ದು ಅನ್ನೋ ಪ್ರಶ್ನೆ. ಪ್ರಜಾಪ್ರಭುತ್ವ ಹೇಳುವಂತದ್ದು ಒಂದು ಪಕ್ಷದ ಒಳಗೂ ಕೂಡ ಇರಬೇಕು. ಪ್ರಜಾಪ್ರಭುತ್ವ ಒಳಗೆ ಇದೆ ಅಂತಂದ್ರೆ ಅಲ್ಲಿ ಚೇಂಜ್ ಇದೆ, ನೀಡ್. ಚೇಂಜ್ ಇಲ್ಲ ಅಂತಾದರೆ, ಬದಲಾವಣೆ ಇಲ್ಲ ಅಂತಾದರೆ ಅಲ್ಲಿ ಡೆಮೋಕ್ರಸಿ ಸಾಯ್ತದೆ, ಡಿಕ್ಟೇಟರ್ಶಿಪ್ ಹುಟ್ಟಿಕೊಳ್ತಾರೆ. ಅರ್ಥ ಆಯ್ತಾ ನಿಮಗೆ? ಅವನಿಗೆ ಗೆಲ್ತಾ ಹೇಳಿದ ಮಾತ್ರಕ್ಕೆ ನೀವು ಒಬ್ಬ ವ್ಯಕ್ತಿಯನ್ನು 50 ವರ್ಷ 30 ವರ್ಷ 40 ವರ್ಷ ಫುಲ್ ಬಿಟ್ಟರೆ, ನಿಮ್ಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಹಣೆ ಬರಗಳು ಹೇಗೆ ಡಿಕ್ಟೇಟ್ ಮಾಡ್ತಾರೆ ಒಂದು ಪಕ್ಷನೊಬ್ಬನೇ ಅಲ್ವಾ? ಇದು ಸರ್ವಾಧಿಕಾರಿ ಮನೋಭಾವನೆಯನ್ನು ಜಾಸ್ತಿ ಮಾಡ್ತಾ ಹೋದಾಗೆ ಡೆಮೋಕ್ರಸಿಯ ಲಕ್ಷಣಗಳು ಸಾಯ್ತಾ ಬರ್ತದೆ. ಸೊ ಇಲ್ಲಿ ನಮ್ಮ ಇಲ್ಲಿ ಮತದಾರರ ಕೈಯಲ್ಲೂ ಕೂಡ ಇರ್ತದಲ್ಲ, ಮತದಾರರು ಅದನ್ನೇ ನಾನು ಮತದಾರರಿಗೆ ಹೇಳು ಈ ಮಾತು. ನಿಮಗೆ ಆ ಬದಲಾವಣೆ ಮಾಡ್ಲಿಕ್ಕೆ ನೀವು ಒಪ್ಪುದೇ ಇಲ್ಲ ಅಂತಾದರೆ ನೀವು ಹೇಳ್ಬಿಡಿ, ನಮಗೆ ಚುನಾವಣೆ ಬೇಡ, ನಮ್ಮ ಕ್ಷೇತ್ರಕ್ಕೆ ಇವರಾದ್ಮೇಲೆ ಅವರ ಮಗ. ಅದು ಅಂದ್ರೆ ನಾವೀಗ ಮಾತಾಡುವಾಗ ಚಂದ ಅನ್ಸ್ತದೆ, ಆದ್ರೆ ಅದು ಅಂದ್ರೆ ವಾಸ್ತವದಲ್ಲಿ ಅದನ್ನು ತರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲ, ಜನ ಮನಸ್ಸು ಮಾಡಿದ್ರೆ ಆಗ್ತದೆ. ಜನ ಮನಸ್ಸು ಮಾಡಿದಕ್ಕೆ ಅವರು ಗೆಲ್ತಾ ಇರೋದು ಅಂತ ಅಲ್ಲಲ್ಲ, ಅದೇ ಸೋಲಿಸ್ಬೇಕು, ಅವ್ರ ಮನಸ್ಸು ಮಾಡ್ಬೇಕಂತ. ಇದು ಸರಿಯಲ್ಲ ಹೇಳುವಂತ ಮನಸ್ಸು. ಅವ್ರು ನಾವು ಒಬ್ಬ ವ್ಯಕ್ತಿ, ಈಗ ನಾವು ಹೇಳ್ತಾ ಇದ್ದೀವಿ ಮಹಾತ್ಮ ಗಾಂಧಿ ಅಂತ ನಾವು ಇಟ್ಕೊಳ್ಳಿ. ಮಹಾತ್ಮ ಗಾಂಧಿ ಅಂತ ಒಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ, ನಾವು ಅವನ ಚುನಾವಣೆ ಅವನ್ನ ಸೋಲಿಸಿ ಅಂತ ಹೇಳಿದ್ರೆ ಹೇಗಾಗ್ಬೋದು? ಮಹಾತ್ಮ ಗಾಂಧಿ ಅಲ್ಲ, ನೀವು ಅದು ಕಂಪೇರ್ ಮಾಡಬೇಡಿ. ಈಗ ನಾನು ಹೇಳ್ತಾ ಇರೋದು ಅಲ್ಲ, ಅಂದ್ರೆ ಅವರು ಪದೇ ಪದೇ ಗೆಲ್ಲಿ ಅಂತ ನಾವು ಆಶಿಸ್ತೇವಲ್ಲ, ಹಾಗೆ ಯಾರು ಈಗ ಗೆಲ್ತಾ ಇದಾರಲ್ಲ ಆ ವ್ಯಕ್ತಿಯನ್ನು ಇವರು ಮಹಾತ್ಮ ಅಂತ ತಿಳ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರೋದು ಅದನ್ನೇ, ಜನರಿಗೆ ಜ್ಞಾನೋದಯ ಆಗ್ಬೇಕು ಅಂತ. ಜನರಿಗೆ ಜ್ಞಾನೋದಯ ಆಗ್ಬೇಕು. ನಾವು ಮಾಡ್ತಾ ಇರೋದು ತಪ್ಪು. ಇದು ಹೀಗೆ ಬಿಟ್ರೆ ಡೆಮೋಕ್ರಸಿಗೆ ಡೇಂಜರ್. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ. ಇವನು ಅಂದ್ರೆ ಇವನು ಎಷ್ಟೇ ಒಳ್ಳೆಯವನು ಇದ್ರು, ಒಳ್ಳೆ ಆಟ, ಇವನ ಅವಧಿ 2 ಅಥವಾ ಇವನ ಅವಧಿ 1 ಅಷ್ಟೇ. ಆ ತೀರ್ಮಾನಕ್ಕೆ ಬರದೇ ಹೋದ್ರೆ ಅವನು ಮತ್ತೆ ಅಲ್ಲಿ ಬರಬಾರ್ದು. ಅಂದ್ರೆ ನಮಗೆ ಇವನಿಗಿಂತ ಉತ್ತಮ ಬೇಕು. ಹೌದು. ಆಮೇಲೆ ಇಲ್ಲಾದ್ರೆ ಅವ ಹೇಳಿದಾಗ ಇವ್ರು ಕೇಳ್ಬೇಕು ಜನರು. ಅಲ್ಲ, ಪರಿಸ್ಥಿತಿ ಹಾಗೆ ಆಗ್ತಾ ಇದೆ ಅಲ್ವಾ? ಮಾತಾಡ್ಲಿಕ್ಕಿಲ್ಲ ಯಾರು. ಕೆಲವು ನಾರ್ತ್ ಕರ್ನಾಟಕದಲ್ಲೆಲ್ಲ 5 ಸಾರಿ 6 ಸಾರಿ ಗೆದ್ದಲ್ಲೆಲ್ಲ ಅವ್ರೆ ಫುಲ್ ಸಾಮ್ರಾಜ್ಯವೇ ಅವರದ್ದು. ಒಂದೊಂದು ಊರು ಒಬ್ಬೊಬ್ಬರು ಕಟ್ಟಿಕೊಂಡಿದ್ದಾರೆ ಸರ್, ಒಂದೊಂದು ಊರು ಒಬ್ಬೊಬ್ಬರು ಕಟ್ಟಿಕೊಂಡಿದ್ದಾರೆ. ಮೆಡಿಕಲ್ ಕಾಲೇಜಿನಿಂದ ಹಿಡಿದು ಪ್ರತಿಯೊಂದನ್ನು ಮಾಡಿಕೊಂಡು ಆ ಏರಿಯಾವೇ ಅವರದ್ದು. 500 ಎಕರೆ 5,000 ಎಕರೆವರೆಗೂ ಜಮೀನು ಇದ್ದವ ರಾಜಕಾರಣಿಗಳು. ಅಂದ್ರೆ ನಾವು ಮತ್ತೆ ಮೊದಲಿನ ಇತಿಹಾಸಕ್ಕೆ ಹೋಗ್ತಾ ಇದ್ದೇವೆ ಅಂತ. ಸಾಮ್ರಾಜ್ಯಶಾಹಿ ಜಮೀನ್ದಾರಿಕೆ ಇದು ಇಂಡೈರೆಕ್ಟ್ಲಿ ಒಂದೊಂದು ಊರು ಒಬ್ಬೊಬ್ಬರಿಗ ಆಯಿತು. ಮತ್ತೆ ಪ್ರಜಾಪ್ರಭುತ್ವ ಹೇಳಿದ ಮೇಲೆ ಆ ಪಕ್ಷದಲ್ಲೂ ಪ್ರಜಾಪ್ರಭುತ್ವ ಇರಬೇಕು. ಅಲ್ಲಿಯೂ ಕೂಡ ಪ್ರತಿಯೊಬ್ಬನಿಗೂ ಅವಕಾಶ ಸಿಗಬೇಕಲ್ಲ. ಗೆಲ್ತಾನೆ ಸೋಲ್ತಾನೆ ಸೆಕೆಂಡರಿ ಸರ್. ಇಲ್ಲಿ ಗೆಲ್ತಾನೆ ಸೆಕೆಂಡರಿ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಧಿಕಾರ ಮುಖ್ಯ. ನಮಗೆ ಅಧಿಕಾರ ಮುಖ್ಯ ಸರ್. ಅದಲ್ಲ, ನಾನು ಅಧಿಕಾರ ಯಾರು ಗೆಲ್ತಾರೆ ಅವನನ್ನು ಮಾತ್ರ ನಾವು ಅಲ್ಲ, ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು. ಪಕ್ಷವೂ ಕೂಡ ಡೆಮೋಕ್ರಸಿಯನ್ನು ಕೊಲ್ತಾ ಇದೆ ಅಂತ. ನೀವು ಪಕ್ಷವೂ ಕೂಡ ಈಗ ನೋಡಿ, ಕೊಟ್ಟವನಿಗೆ ಕೊಡುದು 1 ಪೋಸ್ಟು 2 ಪೋಸ್ಟು 3 ಪೋಸ್ಟು, ಹೌದಾ? ಎಲ್ಲ ಪಕ್ಷದಲ್ಲ. ನಾವು ಒಂದು ವಿಷಯವನ್ನು ಹೇಳ್ಬೋದು, ಇಲ್ಲಿ ಅಮೆರಿಕಾದಲ್ಲಿ ಅಂದ್ರೆ ಒಬ್ಬ ಅಧ್ಯಕ್ಷ ಸ್ಥಾನಕ್ಕೆ ಉಳಿದ ಕಡೆ ಇದೆಲ್ಲವೂ ಕೂಡ ಉಳಿದ ಹೇಗೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಅಧ್ಯಕ್ಷ ಸ್ಥಾನ ಅವನು 2 ಅವಧಿಗಿಂತ ಹೆಚ್ಚು ಅಲ್ಲಿ ಅಂತ ಒಂದು ಎಲ್ಲ ಇದು ಅದು ಚುನಾವಣೆಗೂ ಅನ್ವಯ ಆಗಬೇಕು, ಶಾಸಕನಿಗೂ ಅನ್ವಯ ಆಗಬೇಕು, ಸಂಸದನಿಗೂ ಅನ್ವಯ ಆಗಬೇಕು ಅಂತ. ಯಾಕೆ ಜನ ಸಪೋರ್ಟ್ ಮಾಡ್ತಾರೆ ಅಂದರೆ ಅವರಿಂದ ಲಾಭ ತಗೊಳ್ಳಿಕ್ಕೆ ಒಂದು ಗುಂಪು ಹುಟ್ಟಿಕೊಳ್ತಾರೆ. ಆ ಗುಂಪು ಅವ್ರಿಗೆ ಬೆಂಬಲವಾಗಿ ನಿಲ್ತದೆ. ಹಾಗೆ ಅವ್ರು ಗಟ್ಟಿಯಾಗ್ತಾ ಹೋಗ್ತಾರೆ. ಆ ಸಪೋರ್ಟ್ ಹೇಗಿರ್ತದೆ ಅಂದರೆ ಇಲ್ಲೀಗಲ್ ಆಗಿರ್ತದೆ, ಅನೈತಿಕವಾಗಿರ್ತದೆ. ಅವು ಹೇಳಿದ್ದಕ್ಕೆಲ್ಲ ಜೈ. ಅರ್ಥ ಆಯ್ತಾ? ನೀನು ಹೊಯ್ಗೆ ಹೊಡಿ, ನೀನು ರಿಯಲ್ ಎಸ್ಟೇಟ್ ಮಾಡು, ನೀನು RTO ನೋಡ್ಕೋ, ಈ ಟ್ರೆಂಡ್. ಓಕೆ ಸರ್, ನಾವು ರಾಜಕಾರಣದ ವಿಷಯದಲ್ಲಿ ಅಂದರೆ ಇವತ್ತಿನ ಮತದಾರರು ಯಾಕೆ ಜಾಗೃತರಾಗಬೇಕು ಮತ್ತು ಹೇಗೆ ಜಾಗೃತರಾಗಬೇಕು ಅನ್ನೋ ವಿಷಯದಲ್ಲಿ ತಮ್ಮ ಅಭಿಪ್ರಾಯವನ್ನು ಸೂಚಿಸಿದ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ನಿಮ್ಮ ಅಭಿಪ್ರಾಯ ಸೂಚಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸೊ ಇಲ್ಲಿಗೆ ಇವತ್ತಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.